जय राम। हरे कृष्णा। हरे कृष्ण हरे कृष्ण माताजी। हरे कृष्ण ಎಲ್ಲರಿಗೂ ಹರೇ ಕೃಷ್ಣ. ನಮ್ಗೆ ಈ ಲೀಲಾಮೃತ ಓದುವ ತರಗತಿಗೆ ಎಲ್ಲರನ್ನು ಸ್ವಾಗತಿಸುತ್ತಾ, ಮೊದಲಿಗೆ ನನ್ಗೆ ಈ ಮಾಡಿಕೊಟ್ಟಂತಹ ರಾಧಾ ಗೋವಿಂದ ದೇವಸ್ಥಾನ ಮಂಗಳೂರು ಕುಲ ಇಲ್ಲಿ ಅಧ್ಯಕ್ಷರಾದ ನಾಮನಿಷ್ಠ ದಾಸ್ ಪ್ರಭುಜಿಗೆ ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೆ ನನ್ನ ಗುರುಗಳಾದ ಸಚ್ಚಿದಾನಂದ ಪ್ರಭುಜಿ ಮತ್ತೆ ಇತರ ಎಲ್ಲ ಗುರುಗಳಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಇಸ್ಕಾನ್ ಫೌಂಡರ್ ಶೀಲಾ ಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ್ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೆ ಬಂದಂತ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಇಂದಿನ ತರಗತಿಯನ್ನು ನಾವು ಪ್ರಾರಂಭಿಸೋಣ. ಮೊದಲಿಗೆ ಪ್ರಾರ್ಥನೆ. ಓಂ ಅಜ್ಞಾನತಿ ಮಿರಂದಸ್ಯ ಜ್ಞಾನಾಂಜನಶಲಾಕಾಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸ್ವಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಂ ಸಹಗಣ ಲಲಿತ ಶ್ರೀ ವಿಶಾಖಾನ್ವಿತಂ ಶ. ಹೇ ಕೃಷ್ಣ ಸೇನ ಕರುಣಾ ಸಿಂಧು ದೀನ ಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತುತೆ. ಸಪ್ತ ಕಾಂಚನ ಗೌರಾಂಗೇ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿ ಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣು ಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ಇತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧಾರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ನಿನ್ನೆ ಇಲ್ಲಿ 233 ಪೇಜ್ ತನಕ ಓದಿಸಿದ್ದಾರೆ ಅಂತ ವಿವರಿಸಿದ್ದಾರೆ ಅಲ್ಲ. ಚೈತನ್ಯ ಚರಿತಾಮೃತದ ಸಂಪುಟದ ಮುಂಗಡದ ಪ್ರತಿಗಳು ಅಲ್ಲಿಗೆ ಬಂದಿದ್ದು ಮಾಯಾಪುರದ ವಿಶೇಷ ಅದು ಸಂಗತಿಗಳಲ್ಲಿ ಒಂದಾಗಿತ್ತು. ಆ ಸಂಪುಟ 7ರಿಂದ 11ನೇ ಅಧ್ಯಾಯದವರೆಗೆ ಆದಿ ಲೀಲೆಯನ್ನು ಒಳಗೊಂಡಿತ್ತು. ಯಾವುದು? ಚೈತನ್ಯ ಚರಿತಾಮೃತ. ಜೊತೆಗೆ ಪ್ರಭುಪಾದರ ಶಿಷ್ಯರು ಏನು ರಚಿಸಿದ್ದಾರೆ ಆ ಸಾಂದರ್ಭಿಕ ವರ್ಣಚಿತ್ರಗಳು ಕೂಡ ಅದರಲ್ಲಿ ಇದ್ದವು. 9ನೇ ಅಧ್ಯಾಯ ಅದೇನು? ಚೈತನ್ಯ ಮಹಾಪ್ರಭುಗಳು ಪ್ರಾರಂಭಿಸಿದ ಅಂತಹ ಸಂಕೀರ್ತನ ಆಂದೋಲನವನ್ನು ಅದನ್ನು ಹೊಗಳ್ತಾ ಇತ್ತು. ಅಲ್ಲಿ ಪ್ರತಿ ಶ್ಲೋಕವು ಆ ಶೀಲ ಪ್ರಭುಪಾದರ ಆಂದೋಲನದ ಅಧಿಕೃತತೆಯಿಂದ ಅದು ಸಾರಿ ಹೇಳ್ತಿತ್ತು. ಕೃಷ್ಣ ಪ್ರಜ್ಞೆ ಎಂಬ ವೃಕ್ಷದ ಬೀಜವನ್ನು ಅಲ್ಲಿ ಚೈತನ್ಯ ಮಹಾಪ್ರಭುಗಳು ಬಿತ್ತಿದ್ರು. ಆ ಸ್ಥಳ ನವದೀಪಧಾಮವನ್ನು ಕೃಷ್ಣದಾಸರ ಕವಿರಾಜರು ವರ್ಣಿಸ್ತಾರೆ. ಒಂದು ಶ್ಲೋಕದಲ್ಲಿ ಅವರು ಹೇಳ್ತಾರೆ, ಚೈತನ್ಯ ವೃಕ್ಷದ ಶಾಖೆಗಳು
ಅಂತ ಒಂದು ಸಮಾಜವೆಂಬ ಗೊಂಚಲವಾಗಿ ಅದು ಇಡೀ ಬ್ರಹ್ಮಾಂಡವನ್ನೇ ತಮ್ಮ ಶಾಖೆಗಳಿಂದ ಆವರಿಸಿದವು ಅಂತ ಹೇಳಿ ಅಲ್ಲಿ ಹೇಳ್ತಾರೆ. ಶೀಲ ಪ್ರಭುಪಾದರು ಆ ಶ್ಲೋಕಕ್ಕೆ ಮುಕ್ತಾಯದಲ್ಲಿ ಒಂದು ವಾಕ್ಯದ ಭಾವಾರ್ಥವನ್ನು ಕೂಡ ಬರೆದಿದ್ರು. ಅದು ನಮ್ಮ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞೆ ಸಂಘವು ಆ ಕೃಷ್ಣ ಪ್ರಜ್ಞೆ ಸಂಘವು ಅದು ಚೈತನ್ಯ ವೃಕ್ಷದ ಆ ಶಾಖೆಗಳಲ್ಲಿ ಒಂದು ಅಂತ ಹೇಳಿ. ಪ್ರಭುಪಾದರ ಚೈತನ್ಯ ಚರಿತಾಮೃತದ ಅನುವಾದ ಮತ್ತೆ ವ್ಯಾಖ್ಯಾನವು ಅಲ್ಲಿ ಚೈತನ್ಯ ವೃಕ್ಷದ ಅದು ಫಲ ಆಗಿತ್ತು, ಹಣ್ಣು ಅದು ಆಗಿತ್ತು. ಅನುವಾದ ಮತ್ತೆ ವ್ಯಾಖ್ಯಾನ ಚೈತನ್ಯ ವೃಕ್ಷದ ಹಣ್ಣಾಗಿತ್ತು. ಅದು ಸಂಪೂರ್ಣವಾಗಿ ಅಧಿಕೃತವಾಗಿತ್ತು ಮತ್ತು ಪರಂಪರಾಗತವಾಗಿ ಇತ್ತು. ಆದರೆ ಅದು ಕೇವಲ ಬೌದ್ಧಿಕತೆ ಮತ್ತೆ ತಾಂತ್ರಿಕತೆಗಳಿಂದ ಕೂಡಿರ್ಲಿಲ್ಲ. ಭಕ್ತಿ ಸೇವೆಯನ್ನು ವ್ಯಾಪಕವಾಗಿ ಹರಡಬೇಕೆಂಬ ಆ ಚೈತನ್ಯ ಮಹಾಪ್ರಭುಗಳ ಆಸೆಯು ಅಲ್ಲಿ ಪ್ರತಿಯೊಬ್ಬನ ಆಸೆಯಾಗಬೇಕೆಂದು ಅದರ ಬೋಧನೆಗಳನ್ನು ಒತ್ತಿ ಹೇಳಿದವು. ಕೃಷ್ಣ ಪ್ರಜ್ಞಾ ಆಂದೋಲನದ ಸದಸ್ಯರಿಂದ ಪ್ರಭುಪಾದರು ನಿರೀಕ್ಷಿಸುವುದು ಏನು ಎಂಬ ಬಗ್ಗೆ ಯಾವುದೇ ಸಂದೇಹವನ್ನು ಕೂಡ ಅಲ್ಲಿ ಉಳಿಸಿರ್ಲಿಲ್ಲ. ಯಾವುದೇ ನಿರ್ಬಂಧವಿಲ್ಲದೆ ಪ್ರಚಾರ ಮಾಡುತ್ತಾ ಹೋಗುವುದೊಂದೇ ಸಂಕೀರ್ತನ ಆಂದೋಲನದ ಪ್ರಚಾರಕರ ಏಕೈಕ ಒಂದು ಉದ್ದೇಶವೂ ಅಲ್ಲಿ ಆಗಿತ್ತು. ಆ ಮಾರ್ಗದ ಮೂಲಕವೇ ಚೈತನ್ಯ ಮಹಾಪ್ರಭುಗಳು ಆ ಸಂಕೀರ್ತನ ಆಂದೋಲನವನ್ನು ಇಡೀ ಜಗತ್ತಿಗೆ ಅವರು ಪರಿಚಯಿಸಿದರು. ಜೊತೆಗೆ ಈ ಸಂಪುಟವು ಚೈತನ್ಯ ಚರಿತ್ರಾಮೃತ ಅತ್ಯಂತ ಮುಖ್ಯ ಶ್ಲೋಕಗಳಲ್ಲಿ ಒಂದನ್ನು ಒಳಗೊಂಡಿತ್ತು. ಅದು ಭಾರತ ಭೂಮಿತೆ ಹೈಲ ಮನುಷ್ಯ ಜನ್ಮ ಯಾರ ಜನ್ಮ ಸಾರ್ಥಕರಿ ಕರಪರ ಉಪಕಾರ. ಅಂದ್ರೆ ಯಾರು ಭರತ ಭೂಮಿಯಲ್ಲಿ ಜನ್ಮ ತಾಳಿದವನು ಅವನು ತನ್ನ ಜನ್ಮವನ್ನು ಸಾರ್ಥಕಗೊಳಿಸಿಕೊಳ್ಬೇಕು ಮತ್ತು ಅವನು ಎಲ್ಲರಿಗೂ ಕೂಡ ಉಪಕಾರ ಮಾಡುವಂತವನಾಗಿರ್ಬೇಕು. ಈ ಶ್ಲೋಕಕ್ಕೆ ತಮ್ಮ ಭಾವಾರ್ಥದಲ್ಲಿ ಪ್ರಭುಪಾದರು ಏನ್ ಹೇಳ್ತಾರೆ, ಸಂಕೀರ್ತನ ಉತ್ಸಾಹದಲ್ಲಿ ಭಾಗವಹಿಸಲು ಸದಾ ಸಿದ್ಧರಾಗಿರುವ ಭಾರತೀಯರ ವಿಶೇಷ ಧಾರ್ಮಿಕತೆಯನ್ನವರು ಅಲ್ಲಿ ವಿವರಿಸಿದ್ರು. ದುರ್ದೈವದಿಂದ ಭಾರತದ ಇಂದಿನ ನೇತಾರರು ಜನರನ್ನು ದೇವರಿಂದ ಪಾಪ ಪುಣ್ಯಗಳ ವಿವೇಚನೆಯಿಂದ ಮತ್ತೆ ಆ ಪುನರ್ಜನ್ಮದ ಬಗ್ಗೆ ಆ ನಂಬಿಕೆಯಿಂದ ಅವರು ದೂರಗೊಳಿಸ್ತಿದ್ರು. ಜಗತ್ತಿನ ಆ ವೇದಗಳ ತತ್ವಗಳನ್ನು ಬೋಧಿಸುವ ವಿಶೇಷ ಕರ್ತವ್ಯ ಏನಿತ್ತೋ ಅದು ಭಾರತೀಯರದ್ದಾಗಿತ್ತು. ಪ್ರಭುಪಾದರು ಬರೀತಾರೆ, ಚೈತನ್ಯ ಮಹಾಪ್ರಭುಗಳು ಸೂಚಿಸಿದ ಮಾರ್ಗವನ್ನು ಎಲ್ಲಾ ಭಾರತೀಯರು ಅನುಸರಿಸಿದ್ರೆ ಭಾರತವು ಜಗತ್ತಿಗೆ ಒಂದು ಅನನ್ಯ ಕೊಡುಗೆಯನ್ನು ನೀಡಬಹುದು ಅಂತೇಳಿ. ಪರಿಣಾಮವಾಗಿ ಜಗತ್ತು ಭಾರತವನ್ನೇ ಕೊಂಡಾಡುತ್ತಿತ್ತು. ಎಲ್ಲಕ್ಕಿಂತ ಮಿಗಿಲಾಗಿ ಕೃಷ್ಣ ಪ್ರಜ್ಞಾ ಆಂದೋಲನಕ್ಕೆ ನೆರವು ನೀಡುವುದು ಅದು ಭಾರತೀಯರು ಮಾತ್ರವಲ್ಲದೆ ಬೇರೆಯವರದು ಎಲ್ಲರೂ ಪ್ರತಿಯೊಬ್ಬರ ಕೂಡ ಅದು ಕರ್ತವ್ಯ ಅಂತ ಹೇಳ್ತಾರೆ. ಮನುಷ್ಯನು ದೈವ ಪ್ರಜ್ಞೆ ಅಥವಾ ಕೃಷ್ಣ ಪ್ರಜ್ಞೆಯನ್ನು ಜಾಗೃತಗೊಳಿಸುವುದು ಮಾನವ ಸಮಾಜದಲ್ಲಿರುವ ಎಲ್ಲರ ಅತ್ಯುತ್ತಮವಾದ ಕಲ್ಯಾಣ ಕಾರ್ಯ ಅಂತ ಹೇಳಿ ಪ್ರತಿಯೊಬ್ಬನು ಅದನ್ನು ತಿಳಿಬೇಕು. ಪ್ರಭುಪಾದರು ಮಾಯಾಪುರದಲ್ಲಿ ತಮ್ಮ ಶಿಷ್ಯರೊಂದಿಗೆ ಇಡೀ ಒಂದು ವಾರ ಅವರು ಅಲ್ಲಿ ತಂಗಿದ್ರು. ಪ್ರತಿದಿನ ಪ್ರವಚನ ನೀಡ್ತಿದ್ರು. ಮತ್ತೆ ಸಣ್ಣ ಗುಂಪುಗಳೊಂದಿಗೆ ಗಂಟೆಗಟ್ಟಲೆ ಅವರು ಸಭೆ ಸೇರ್ತಿದ್ರು. ಅಲ್ಲಿ ಗೌರ ಪೂರ್ಣಿಮಾ ದಿನದಂದು ಅವರು ಗಂಗಾ ನದಿಗೆ ಹೋಗಿ ಆ ಪವಿತ್ರ ಜಲವನ್ನು ತಲೆಗೆ ಸಿಂಪಡಿಸಿಕೊಳ್ತಿದ್ರು. ಭಕ್ತರಾದ್ರೂ ನದಿಯಲ್ಲಿ ಧುಮುಕ್ತಾರೆ, ಈಜಾಡ್ತಾರೆ. ಆಮೇಲೆ ಅವರು ಏನ್ ಮಾಡ್ತಾರೆ, ಮಾರನೇ ದಿನ ಬೃಂದಾವನಕ್ಕೆ ಪ್ರಭುಪಾದರು ಹೋಗ್ತಾರೆ. ಆಮೇಲೆ ಅಲ್ಲಿ ಅವರು ತಮ್ಮ ಶಿಷ್ಯರನ್ನು ಭೇಟಿಯಾಗಿ ತಮ್ಮ ಧಾಮಕ್ಕೆ ಅವರನ್ನು ಪರಿಚಯಿಸಲು ಇಚ್ಛಿಸಿದ್ರು. ಇಲ್ಲಿ ಪಶ್ಚಿಮ ದೇಶಗಳ ಅನೇಕ ಭಕ್ತರಿಗೆ ಭಾರತದಲ್ಲಿನ ಆ ಜೀವನ ಮತ್ತೆ ಪ್ರಯಾಣದ ಅನುಭವ ಇರಲಿಲ್ಲ. ಅವರು ಯಾವಾಗ್ಲೂ ಈ ಪ್ರಯಾಣದ ಅನುಭವ ಇಲ್ಲದಿದ್ರೆ ಅಜೀರ್ಣ, ಬೇದಿ ಮತ್ತೆ ಕೆಲವು ಸಾಂಸ್ಕೃತಿಕವಾದ ಆಘಾತ, ಶಾಕ್ ಆಗುವಂಥದ್ದು, ಅಂತೂ ಮನೆಗೆ ಹಿಂದಿರುಗುವ ಅಂಬಲ ಇತ್ಯಾದಿಗಳಿಂದೆಲ್ಲ ಅವರು ನರಳ್ತಾರೆ. ಆದ್ರೂ ಸಹ ಗೊಂಡಿದ್ದ ಅವರು ಮಾಯಾಪುರದಿಂದ ಕಲ್ಕತ್ತಾ, ಅಲ್ಲಿಂದ ದೆಹಲಿ, ಅಲ್ಲಿಂದ ಕೊನೆಗೆ ವೃಂದಾವನ ಹೀಗೆ ಪ್ರಯಾಣ ಮಾಡ್ತಾರೆ. ವೃಂದಾವನದ ದೇವಾಲಯ ಮತ್ತು ಅತಿಥಿ ಗೃಹ ಇನ್ನೂ ನಿರ್ಮಾಣದ ಹಂತದಲ್ಲೇ ಇತ್ತದು. ಆ ಭಕ್ತರು ಹತ್ತಿರದ ಪೋಗಲ್ ಆಶ್ರಮದಲ್ಲಿ ಇಳಿದುಕೊಳ್ಳಬೇಕಾಯ್ತು. ಪ್ರಭುಪಾದರು ಕೃಷ್ಣ ಬಲರಾಮ ಮಂದಿರದ ಹತ್ತಿರವಿದ್ದ ತಮ್ಮ ಹೊಸದಾಗಿ ನಿರ್ಮಾಣಗೊಂಡಿದ್ದ ಕೊಠಡಿಯಲ್ಲಿ ಅವರು ವಿಚಾರ ಹೂಡಿದ್ರು. ಪ್ರತಿದಿನ ಮುಂಜಾನೆಯ ವಾಯು ವಿವಾಹರದ ವೇಳೆ, ಅವರು ಬೆಳಗಿನ ಭಾಗವತ ತರಗತಿಯ ವೇಳೆಯಲ್ಲಿ ಭಕ್ತರು ಅವರನ್ನು ಭೇಟಿಯಾಗ್ತಿದ್ರು. ಕೆಲವು ಸಂಜೆ ಪೋಗಲ್ ಆಶ್ರಮದ
ಹೊರಗಿನ ಸಭಾಂಗಣದಲ್ಲಿ ಪ್ರಭುಪಾದರು ಭಕ್ತರಿಗೆ ಉಪನ್ಯಾಸವನ್ನು ಮಾಡ್ತಿದ್ರು. ಪ್ರಭುಪಾದರ ಕೊಠಡಿಯಲ್ಲಿ ಏರ್ಪಡಿಸಲಾಗಿದ್ದ ಮೊದಲ ಸಭೆಗೆ ಹೆಚ್ಚು ಮಂದಿ ಭಕ್ತರು ಹಾಜರಾಗಿರುತ್ತಿಲ್ಲ. ಹೀಗೇಕೆ ಎಂದು ಪ್ರಭುಪಾದರು ವಿಚಾರಿಸಿದ್ರು. ಆಗ ಅನೇಕ ಭಕ್ತರು ವೃಂದಾವನದ ಪುರಾತನ ಪ್ರಸಿದ್ಧ ದೇವಾಲಯಗಳಿಗೆ ಮತ್ತೆ ಪುಣ್ಯಕ್ಷೇತ್ರಗಳಿಗೆ ಎಲ್ಲ ಭೇಟಿ ನೀಡಲು ಹೋಗಿದ್ದಾರೆ. ಮತ್ತೆ ಕೆಲವರು ಅಂಗಡಿ ಬೀದಿಗಳಿಗೆ ಪರ್ಚೇಸ್ ಮಾಡ್ಲಿಕ್ಕೆ, ಖರೀದಿ ಮಾಡ್ಲಿಕ್ಕೆ ಹೋಗಿದ್ದಾರೆ. ಇನ್ನು ಕೆಲವರು ನಿದ್ರೆ ಮಾಡ್ತಾರೆ ಅಂತ ಹೇಳಿ ತಿಳಿದು ಬಂತು. ಪ್ರಭುಪಾದರ ಮನಸ್ಸಿಗೆ ಆಗ ತುಂಬಾ ನೋವಾಗ್ತದೆ. ಅವ್ರು ಹೇಳ್ತಾರೆ, ಎಲ್ಲರನ್ನೂ ಕರೆತನ್ನಿ, ತೀರ್ಥಯಾತ್ರೆ ಅಂದ್ರೆ ಸಾಧುಗಳು ಇರುವಲ್ಲಿಗೆ ಹೋಗುವುದೆಂದು ಅರ್ಥ. ನಾನು ಇಲ್ಲಿದ್ದೇನೆ ಅಂದ ಮೇಲೆ ಭಕ್ತರು ಇನ್ನೆಲ್ಲಿಗಾದ್ರೂ ಹೋಗಬೇಕಾದ ಕಾರಣವೇನಿದೆ? ಇದನ್ನು ಕೇಳಿ ಎಷ್ಟೊಂದು ಭಕ್ತರು ಧಾವಿಸಿ ಬಂದ್ರೆ ಅಂದ್ರೆ ಪ್ರಭುಪಾದರ ಕೊಠಡಿ ಅವರನ್ನು ಒಳಗೊಳ್ಳಲು ಸಾಕಾಗಲಿಲ್ಲ. ಅಷ್ಟು ಜನ ಎಲ್ಲ ಓಡಿಕೊಂಡು ಬಂದ್ರಲ್ಲಿ. ಯಾತ್ರೆ ಅಂತ ಹೇಳಿದ್ರೆ, ತೀರ್ಥಯಾತ್ರೆ ಅಂತ ಹೇಳಿದ್ರೆ ನಾವು ಸಾಧುಗಳು ಇದ್ದಲ್ಲಿಗೆ ಹೋಗುದು. ನಾವು ಇನ್ನೆಲ್ಲಿಗಾದ್ರೂ ಹೋಗುವಂತ ಕಾರಣ ಇಲ್ಲ. ಕೆಲವರು ಪರ್ಚೇಸ್ ಮಾಡುದು, ಕೆಲವರು ಒಂದು ಕೋಣೆಯಲ್ಲಿ ನಿದ್ರೆ ಮಾಡುದು, ಇದೆಲ್ಲ ಮಾಡಬಾರ್ದು ಅಂತ ಹೇಳಿ ಇಲ್ಲಿ ಹೇಳ್ತಾರೆ ಪ್ರಭುಪಾದರು. ಪ್ರಭುಪಾದರು ತಪಸ್ಯ, ವ್ರತ, ನೇಮದ ಬಗ್ಗೆ ಮಾತನಾಡತೊಡಗಿದ್ರು. ಹೇಗೆ ಮಾಡ್ಬೇಕು ಏನು ಅಂತೇಳಿ. ಅವರೆಂದ್ರು ವೃಂದಾವನದ ತಪಸ್ವಿಗಳು ಚಳಿಯಲ್ಲೂ ಬೆತ್ತಲೆಯಾಗಿ ಇರ್ತಾರೆ. ಮತ್ತೆ ಜನ್ಮವೆತ್ತಿ ಭೌತಿಕ ಜೀವನಕ್ಕೆ ಹಿಂದಿರುಗಬಾರದೆಂದು ಅವರು ಸಂಕಲ್ಪ ಮಾಡಿರುತ್ತಾರೆ. ಹುಟ್ಟು ಮೊದಲು ಜೀವಿಯು, ಎಲ್ಲಾ ಜೀವಿಯು ತಾಯಿಯ ಗರ್ಭದಲ್ಲಿ ಇಕ್ಕಟ್ಟಿನಲ್ಲಿ ಬಂದಿಯಾಗಿರ್ತೇವೆ. ಕೈಕಾಲು ಕಟ್ಟಿ ಸಮುದ್ರಕ್ಕೆ ಎಸೆದಂತೆ ಅಂತಹ ಸ್ಥಿತಿ ಅದು ಆಗಿರ್ತದೆ. ತಾಯಿಯ ಗರ್ಭದಲ್ಲಿರುವ ಆ ಕ್ರಿಮಿಕೀಟಾದಿಗಳು ಭ್ರೂಣದ ಚರ್ಮವನ್ನು ಅದು ಕಚ್ಚುತ್ತದೆ. ಆಗ ಜೀವಿಯು ನರಳುತ್ತಾನೆ. ಮಾಯೆಯ ಪ್ರಭಾವದಿಂದ ನಾವು ಸಂತೋಷವಾಗಿದ್ದೇವೆ ಎಂಬ ಭ್ರಾಂತಿ ನಮಗೆ ಉಂಟಾಗ್ತದೆ. ಇದರ ಪರಿಣಾಮವಾಗಿ ನಾವು ಮತ್ತೆ ತಾಯಿಯ ಗರ್ಭವನ್ನು ಪ್ರವೇಶಿಸಬೇಕಾಗ್ತದೆ. ಒಂದು ಜನ್ಮದಲ್ಲಿ ನಾವೊಬ್ಬ ಶ್ರೀಮಂತ ವ್ಯಕ್ತಿ ಆಗ್ಬೋದು, ಇನ್ನೊಂದು ಜನ್ಮದಲ್ಲಿ ನಾವು ಕೀಟವು, ಹಂದಿಯೋ, ನಾಯಿಯೂ ಆಗ್ಬೋದು ಅಂತೇಳಿ ಇಲ್ಲಿ ಪ್ರಭುಪಾದರು ಹೇಳ್ತಾರೆ. ಆದ್ದರಿಂದ ಈ ಜನ್ಮವನ್ನು ನಾವು ತಪಸ್ಯಕ್ಕಾಗಿ ಮೀಸಲಿಡ್ಬೇಕು. ಅಂದ್ರೆ ಭಗವಂತನ ಈ ಹರಿನಾಮ ಜಪವನ್ನು ಮಾಡ್ಬೇಕು ಅಂತೇಳಿ. ಆದ್ರೆ ಈ ಕಾಲದಲ್ಲಿ ನಾವು ಕಠಿಣ ತಪಸ್ಸನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ದೀನರು ಮತಿಭಾಂತರು ಆದವರನ್ನು ಪರಿವರ್ತಿಸುವುದೇ ನಮ್ಮ ತಪಸ್ಸು. ಎಲ್ಲರನ್ನು ಮನ ಪರಿವರ್ತನೆ ಮಾಡುವುದೇ ಅದೇ ಒಂದು ನಮ್ಮ ತಪಸ್ಸು. ಕೃಷ್ಣನಿಗಾಗಿ ನಾವು ಸ್ವಯಂ ಸೇವೆಯಲ್ಲಿ ನಾವು ತೊಡಗಬೇಕು. ಆಮೇಲೆ ಪತಿತಾತ್ಮರನ್ನು ಉದ್ಧರಿಸಲು ಕೃಷ್ಣನು ಆಗ ಬರ್ತಾನೆ. ಅವನಿಗೆ ನೀವು ಕೊಂಚ ಸಹಾಯ ಮಾಡಿದ್ರೆ ಸಾಕು, ಅವನಿಗೆ ಸಂತೋಷವಾಗ್ತದೆ ಕೃಷ್ಣನಿಗೆ ಅಂತ ಹೇಳ್ತಾರೆ. ಕೃಷ್ಣನು ಸ್ವತಃ ಬಂದ್ರು ತನ್ನ ಭಕ್ತರನ್ನು ಹಾಗೂ ಪುಸ್ತಕಗಳನ್ನು ಕಳಿಸಿದ್ರು ನಾವು ಇಂದ್ರಿಯ ತೋಷಣೆಗಳಿಗಾಗಿಯೇ ಹಂಬಲಿಸುತ್ತಿದ್ದೇವೆ ಅಂತೇಳಿ. ಆದ್ದರಿಂದ ಈ ಪತಿತಾತ್ಮರು ಅವರನ್ನು ಪರಿವರ್ತಿಸುವುದೇ ನಮ್ಮ ತಪಸ್ಯ ಅಂತ ಹೇಳಿ ಇಲ್ಲಿ ಪ್ರಭುಪಾದರ ಬೋಧನೆಯು ಅವರ ಶಿಷ್ಯರನ್ನು ಈಗ ಮೇಲೆ ಎತ್ತುತ್ತದೆ. ಆಮೇಲೆ ಅನೇಕ ದೇಶಗಳ ಪ್ರಜೆಗಳಿಗೆ ಪ್ರಚಾರ ಮಾಡುವುದೇ ಅವರು ತಮ್ಮ ಕರ್ತವ್ಯವೆಂದು ಅವರಿಗೆ ತಿಳಿತದೆ. ಅವರು ಪ್ರಭುಪಾದರ ಆಜ್ಞೆಯಂತೆ ಮಾಯಾಪುರ ಮತ್ತು ವೃಂದಾವನಗಳಿಗೆ ಭೇಟಿ ನೀಡಲು ಅವರು ಬರ್ತಾರೆ. ಆದ್ರೆ ತಮ್ಮ ತಮ್ಮ ದೇಶಗಳಲ್ಲಿನ ಪತಿತಾತ್ಮರನ್ನು ಉದ್ಧರಿಸುವುದೇ ಅವರ ನಿಜವಾದ ಕೆಲಸ ಆಗಿತ್ತು. ಪ್ರಭುಪಾದರ ಹಿತೋಕ್ತಿಯ ಅವರಲ್ಲಿ ಆ ಸಂಕಲ್ಪವನ್ನು ತುಂಬಿತು. ಇಲ್ಲಿ ಆ ಬಳಿಕ ಭಕ್ತನೊಬ್ಬನು ವಾದಿಯೊಂದಿಗೆ ವ್ಯವಹರಿಸುವುದಕ್ಕಿಂತ ಕೆಲವೊಮ್ಮೆ ಭಕ್ತರೊಂದಿಗೆ ವ್ಯವಹರಿಸುವುದೇ ಹೆಚ್ಚು ಕಷ್ಟವಾಗುತ್ತದೆ ಎಂದು ಮಖನಚೋರನೆಂಬ ಭಕ್ತನ ಪ್ರಸಿದ್ಧ ಉದಾಹರಣೆಯಲ್ಲಿ ಅವರಲ್ಲಿ ನೀಡ್ತಾರೆ. ಪ್ರಭುಪಾದರು ಉತ್ತರಿಸ್ತಾರೆ, ಅದೇ ನಿನ್ನ ತಪಸ್ಯ. ಮಖನ್ ಚೋರನಿಯೊಂದಿಗೆ ಕೆಲಸ ಮಾಡುವುದೇ ನಿನ್ನ ತಪಸ್ಯ. ನಾವು ಆತಂಕವನ್ನು ಎದುರಿಸಬೇಕು. ಆಮೇಲೆ ಸ್ವಸ್ಥ ಮನಸ್ಸಿನವನು ಅಸ್ವಸ್ಥ ಮನಸ್ಸಿನವನೊಂದಿಗೆ ವ್ಯವಹರಿಸಬೇಕಾಗಿ ಬಂದರೆ ಅದು ಸಂತೋಷದಾಯಕವೇನಲ್ಲ. ಆದ್ರೆ ಕೃಷ್ಣನಿಗೆ ಮಾಡುವ ಸೇವೆ ಯಾವಾಗ್ಲೂ ಸಂತೋಷದಾಯಕ. ನಾನು ಕೃಷ್ಣನಿಗಾಗಿ ವೃಂದಾವನದ ಪ್ರಶಾಂತ ಜೀವನವನ್ನು ತ್ಯಜಿಸಿದ್ದೇನೆ. ಇಷ್ಟೆಲ್ಲ ಹೊರೆಗಳನ್ನು, ಆತಂಕಗಳನ್ನು ಹೊತ್ತಿದ್ದೇನೆ. ವೃದ್ಧಾಪ್ಯದಲ್ಲಿ ನಾನು ಅಮೆರಿಕಕ್ಕೆ ಪ್ರಯಾಣ ಮಾಡುವ ಅಪಾಯವನ್ನು ಕೂಡ ಎದುರಿಸಿದ್ದೇನೆ. ನೀವು ಸಹ ಅದೇ ರೀತಿ ಕೃಷ್ಣ ಪ್ರಜ್ಞೆಯ ಪ್ರಚಾರಕ್ಕಾಗಿ ಏನೇ ಕಷ್ಟ ಕಾರ್ಪಣ್ಯಗಳು ಬಂದರೂ ಅದನ್ನು ಎದುರಿಸಲು ಸಿದ್ಧರಾಗಿರ್ಬೇಕು. ಕೆಲಸ ಏನು ಸಂತೋಷದಾಯಕವಲ್ಲ, ಆದ್ರೆ ಇಷ್ಟೊಂದು ಮಂದಿಯನ್ನು ಭಕ್ತರನ್ನಾಗಿಸುವುದೇ ಅದೊಂದು ಸಂತೋಷದಾಯಕ. ವೃಂದಾವನದ ಚೇತನವನ್ನು ತಮ್ಮಲ್ಲಿ ತುಂಬಿಕೊಳ್ಳಲು ಕಾತರರಾದ ಭಕ್ತರು ವೃಂದಾವನದ ವಿವಿಧ ದೇವಾಲಯಗಳಿಗೆ ಅವರು ಭೇಟಿ ನೀಡುತ್ತಿದ್ರು. ಆದರೆ ಈ ನಿಜವಾದ ಅಮೃತ ಅವರಿಗೆ ದೊರೆತದ್ದು ಪ್ರಭುಪಾದರು ತಮ್ಮ ಕೊಠಡಿಯಲ್ಲಿ ಕುಳಿತು ಆ ವೃಂದಾವನದ ಬಗ್ಗೆ ಮಾತನಾಡಿದಾಗ ದೊರೆತದ್ದು ಅಂತ ಹೇಳಿದ್ರು. ವೃಂದಾವನ ಇರುವುದು ಪರಮಹಂಸರಿಗಾಗಿ. ನೀವು
ವಿಷಯ ಅಥವಾ ಭೌತಿಕ ದೃಷ್ಟಿಯ ಮೂಲಕ ವೃಂದಾವನವನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. ನಾವು ಆ ಭೌತಿಕ ದೃಷ್ಟಿಯ ಮೂಲಕ ಆ ವೃಂದಾವನವನ್ನು ನೋಡ್ಲಿಕ್ಕೆ ಸಾಧ್ಯವಿಲ್ಲ. ನೀವು ಆಹಾರ, ನಿದ್ರೆ, ಮೈಥುನಗಳಲ್ಲಿ ಎಷ್ಟು ಮಟ್ಟಿಗೆ ಗೆದ್ದಿದ್ದೀರಿ ಎಂಬುದೇ ಇದೊಂದು ಪರೀಕ್ಷೆ ನಮ್ಗೆ. ಆದ್ರೆ ವೃಂದಾವನಕ್ಕೆ ಬಂದ ಮಾತ್ರಕ್ಕೆ ನೀವು ಗೋಸ್ವಾಮಿಗಳಾಗಿದ್ದೇವೆ ಎಂದು ತಿಳಿಯಬೇಡಿ. ವೃಂದಾವನಕ್ಕೆ ಭೌತಿಕ ದೃಷ್ಟಿಯಿಂದ ಯಾರು ಬರ್ತಾರೋ ಅವರು ವೃಂದಾವನದಲ್ಲಿ ನಾಯಿ ಅಥವಾ ಕೋತಿಗಳಾಗಿ ಹುಟ್ಟುತ್ತಾರಂತೆ. ಮತ್ತು ಅವನು ಪಡೆದ ಶಿಕ್ಷೆ. ಆದ್ರೆ ಇಲ್ಲಿರುವ ನಾಯಿಗಳು ಎಲ್ಲರೂ ವೈಷ್ಣವರೇ ವೃಂದಾವನದಲ್ಲಿ. ಓಕೆ, ಇಲ್ಲಿ ತನಕ ಓದಿದ್ದೀರಿ ಕಾಣ್ಬೇಕು. ನೆಕ್ಸ್ಟ್ ಯಾರು ಓದ್ಲಿ? ಪ್ರವೀಣ ಸದಿಕಮಲ್ಲ. ಪ್ರೇಮರಾಘವ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಜನ ವೃಂದಾವನಕ್ಕೆ ಲೌಕಿಕ ತಾಪತ್ರಯಗಳನ್ನು ಮತ್ತು ಕೌಟುಂಬಿಕ ಜೀವನವನ್ನು ತ್ಯಜಿಸಲೆಂದು ಬರುತ್ತಾರೆ. ಆದ್ದರಿಂದ ನೀವಿಲ್ಲಿ ನಿರ್ಭೀತರಾಗಿರಬೇಕು. ಮುಂದೆ ಏನಾಗುವುದೋ ಎಂದು ಚಿಂತಿತರಾಗಬಾರದು. ಬಿಸಿಲು ಮತ್ತು ಚಳಿಯಿಂದ ವಿಚಲಿತರಾಗದೆ ಅನೇಕ ಭಕ್ತರು ವೃಂದಾವನದಲ್ಲಿದ್ದಾರೆ. ಆದರೆ ಇಲ್ಲಿರುವ ಒಂದು ಅಪಾಯವೆಂದರೆ ಇಲ್ಲಿ ಗೋಪಿಯರ ಬಗ್ಗೆ ಮಾತನಾಡುವ ಮತ್ತು ಬೀಡಿ ಸೇದುವುದನ್ನು ಬಿಡಲಾರದ ಜನರಿದ್ದಾರೆ. ಅವರು ಸಹಜಿಯಾಗಳು. ಭಕ್ತನು ಯಾರೆಂಬುದನ್ನು ನಾವು ಅವನ ನಡವಳಿಕೆಯಿಂದ ಕಂಡುಕೊಳ್ಳಬೇಕು. ಗೋಪಿಯರ ಬಗ್ಗೆ ಮಾತನಾಡುತ್ತಾ ಹಣ, ಬೀಡಿ ಮತ್ತು ಹೆಣ್ಣುಗಳನ್ನು ಬಯಸುವವನ ಸ್ಥಾನಮಾನವೇನು? ಚೈತನ್ಯ ಪ್ರಭುಗಳು ಗೋಪಿಯರ ಬಗ್ಗೆ ಎಂದೂ ಸಾರ್ವಜನಿಕವಾಗಿ ಮಾತನಾಡುತ್ತಿರಲಿಲ್ಲ. ನಿಜವಾದ ವೃಂದಾವನವೆಂದರೆ ಪ್ರಸಾದವನ್ನು ತಿಂದು ನಿದ್ದೆ ಹೋಗುವುದಲ್ಲ, ಬದಲಾಗಿ ವೃಂದಾವನ ಚಂದ್ರನಾದ ಕೃಷ್ಣನ ಹಿತವಚನವನ್ನು ಅನುಸರಿಸುವುದು ಮತ್ತು ಅವನ ಸಂದೇಶವನ್ನು ಪ್ರಸಾರ ಮಾಡುವುದು. ಅದು ಅವನ ಸಂದೇಶ. ಅದು ವೃಂದಾವನ ಧಾಮವು ಪೂಜಾರ್ಥವಾದದ್ದು. ಇಲ್ಲಿ ಅಪರಾಧ ಮಾಡಬೇಡಿ. ಇದನ್ನು ಚಿಂತಾಮಣಿ ಧಾಮವಾದ ಕೃಷ್ಣನೆಂದು ತಿಳಿಯಿರಿ. ವಿಷಯದ ಮೂಲಕ ವೃಂದಾವನವನ್ನು ಕಾಣಲು ಸಾಧ್ಯವಿಲ್ಲವೆಂದು ನರೋತ್ತಮ ದಾಸ ಠಾಕೂರರು ಹೇಳುತ್ತಾರೆ. ಆದ್ದರಿಂದ ನೀವು ಗೌರ ನಿತಾಯಿಯ ಆಶ್ರಯ ಪಡೆದು ಆಹಾರ, ನಿದ್ರೆ, ಮೈಥುನಗಳ ಮಾಲಿನ್ಯದಿಂದ ಪಾರಾಗಬೇಕು. ಆಗ ನೀವು ವೃಂದಾವನವನ್ನು ಕಾಣುತ್ತೀರಿ. ಇಲ್ಲಿ ಅಪರಾಧ ಮಾಡಬೇಡಿ. ವೃಂದಾವನವು ವಿಶೇಷ ಪ್ರಭಾವವನ್ನು ಹೊಂದಿದೆ. ವೃಂದಾವನದ ಆಧ್ಯಾತ್ಮಿಕ ಗುಣ ಎಂತಹುದೆಂದರೆ ಇಲ್ಲಿ ಮಾಡಿದ ಭಕ್ತಿ ಸೇವೆಯು ಬೇರೆ ಸ್ಥಳದಲ್ಲಿ ಮಾಡಿದ ಭಕ್ತಿ ಸೇವೆಯ 100 ಪಟ್ಟು ಪರಿಣಾಮವನ್ನು ಹೊಂದಿರುತ್ತದೆ. ಹಾಗೆಯೇ ಇಲ್ಲಿ ಮಾಡಿದ ಅಪರಾಧವೂ ಸಹ 100 ಪಟ್ಟು ಪರಿಣಾಮ ಹೊಂದಿರುತ್ತದೆ. ಆದ್ದರಿಂದ ಸಾಮಾನ್ಯ ಜನರು ವೃಂದಾವನದಂತಹ ಪುಣ್ಯ ಕ್ಷೇತ್ರದಲ್ಲಿ 3 ದಿನಗಳಿಂದ ಹೆಚ್ಚು ಕಾಲ ಉಳಿದುಕೊಳ್ಳಬಾರದೆಂದು ಸೂಚಿಸಲಾಗಿದೆ. ಏಕೆಂದರೆ ಆ ಬಳಿಕ ಅವರು ನಿರ್ಲಕ್ಷ್ಯ ವಹಿಸಿ ಪಾಪಕೃತ್ಯಗಳಲ್ಲಿ ತೊಡಗುತ್ತಾರೆ. ಆದ್ದರಿಂದ ಇಲ್ಲಿಗೆ ಬಂದು ಪರಿಶುದ್ಧರಾಗಿ 4ನೇ ದಿನ ಇಲ್ಲಿಂದ ಹೊರಡುವುದು ಒಳ್ಳೆಯದು. ವೃಂದಾವನದಲ್ಲಿ ಮಾಡಬಾರದ ಅತ್ಯಂತ ಹೀನ ಅಪಾಯವೆಂದರೆ ವ್ಯಭಿಚಾರ. ಆದ್ದರಿಂದ ಇಲ್ಲಿಗೆ ಬಂದು ಕೃಷ್ಣನೊಂದಿಗೆ ಕಣ್ಣ ಮುಚ್ಚಾಲೆ ಆಡಬೇಡಿ. ಅವನು ತನ್ನ ಸೂರ್ಯನ ಮೂಲಕ ನೋಡುತ್ತಾನೆ. ಜೊತೆಗೆ ಅವನು ನಿಮ್ಮ ಹೃದಯದಲ್ಲೇ ಇದ್ದಾನೆ. ಅವನಿಗೆ ಎಲ್ಲವೂ ಗೊತ್ತು. ಭಕ್ತರಾಗ ಬಯಸುವವರು ಪ್ರಾಮಾಣಿಕರಾಗಿರಬೇಕು. ಅವರು ತಂತ್ರಗಳನ್ನು ಹೂಡಬಾರದು. ಏಕೆಂದರೆ ಕೃಷ್ಣನಿಗೆ ಎಲ್ಲವೂ ಗೊತ್ತು. ಕೃಷ್ಣನೊಂದಿಗೆ ಮತ್ತು ಅವನ ಪ್ರತಿನಿಧಿಯೊಂದಿಗೆ ಪ್ರಾಮಾಣಿಕರಾಗಿರಿ. ಭಗವದ್ಗೀತೆಯ ದೇವವಾಣಿಯನ್ನು ಯಥವತ್ತಾಗಿ ಪ್ರಚಾರ ಮಾಡಿ ಗುರುವಿನ ಯೋಗ್ಯತೆ ಗಳಿಸಿಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಧನ್ಯವಾದಗಳು ಮಾತಾಜಿ. ಮಾತಾಜಿ. ಧನ್ಯವಾದಗಳು. PS ಜಯಶ್ರೀ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ ಓದ್ತೀನಿ. ಸಂಜಯ್ ತಮ್ಮ ಪ್ರವಚನದ ಬಳಿಕ ಪ್ರಭುಪಾದರು ಹೇಳಿದರು, ನಾನು ಪ್ರವಚನ ಮಾಡುತ್ತಿದ್ದಾಗ ಕೆಲವು ಸಹಜಿಯಾಗಳು ಎದ್ದು ಹೋದರು. ಅವರು ಉನ್ನತಿ ಪಡೆದವರಲ್ಲ. ಅವರು ರಾಧಾರಾಣಿ ಮತ್ತು ಕೃಷ್ಣನ ಆಲಿಂಗನ ಮತ್ತು ಚುಂಬನಗಳ ಬಗ್ಗೆ ಆಲಿಸಲು ಬಯಸುತ್ತಾರೆ. ಅವರಿಗೆ ನನ್ನ ಮಾತುಗಳು ಸಾಧಾರಣವಾಗಿ ಕಾಣುತ್ತದೆ. ಒಂದು ಪ್ರವಚನದಲ್ಲಿ ಒಂದು ಶ್ಲೋಕದ ಬಗ್ಗೆ ಮಾತ್ರ ಮಾತನಾಡುವುದು ನನ್ನ ವಿಧಾನ. ಆದರೆ ನನ್ನ ಮಾತುಗಳೆಲ್ಲ ಕೃಷ್ಣನ ಮಾತುಗಳೇ. ನನ್ನ ಗುರು ಮಹಾರಾಜರು ಶ್ರೀಮದ್ ಭಾಗವತದ ಮೊದಲ ಶ್ಲೋಕದ ಬಗ್ಗೆ 3 ತಿಂಗಳು ಪ್ರವಚನ ನೀಡಿದ್ದರು ಮತ್ತು ಅದರಿಂದ ಅತ್ಯಂತ ಗೌರವವನ್ನು ಗಳಿಸಿದ್ದರು.
ಒಂದು ದಿನ ಪ್ರಭುಪಾದರಿಗೆ ತಮ್ಮ ಶಿಷ್ಯರಲ್ಲೊಬ್ಬನು ಇಸ್ಕಾನ್ ಭಕ್ತರ ಸಂಘವನ್ನು ತೊರೆದು ರಾಧಾಕುಂಡದಲ್ಲಿ ಬಾಬಾಜಿಗಳ ಜೊತೆ ವಾಸಿಸಲು ಹೋಗಿರುವ ಸಂಗತಿ ತಿಳಿಯಿತು. ಪ್ರಭುಪಾದರು ಕೋಪಗೊಂಡು ಆ ಯುವಕನಿಗೆ ಕೂಡಲೇ ತಮ್ಮ ಬಳಿಗೆ ಬರಲು ಹೇಳಿದರು. ಆ ಯುವಕನು ಬಂದಾಗ ಪ್ರಭುಪಾದರು ಅವನನ್ನು ಕಾಣಲು ಹೊರಗೆ ಬಂದರು. ಅವರು ಧೋತಿಯನ್ನು ಮಾತ್ರ ಧರಿಸಿದ್ದರು. ಅವರು ಶಿಷ್ಯನಿಗೆ ಕಠಿಣವಾದ ಮಾತುಗಳಲ್ಲಿ ಹೇಳಿದರು. ವೃಂದಾವನದ ಕೋತಿಗಳು ಸಹ ಆಹಾರ ಮತ್ತು ಮೈಥುನಗಳಲ್ಲಿ ಮಾತ್ರ ಆಸಕ್ತಿ ಹೊಂದಿ ಸುಮ್ಮನೆ ಪ್ರಾಣ ಹೊರೆಯುತ್ತದೆ. ನೀನು ಸಹ ಒಂದು ಕೋತಿಯಾಗಬೇಡ. ಕೋಪದಿಂದ ಕಂಪಿಸುತ್ತಾ ಅವರು ನುಡಿದರು, ನೀನೇಕೆ ನನ್ನೊಂದಿಗೆ ವಾಸಿಸಲು ಬರುವುದಿಲ್ಲ? ಯುವಕನು ಉತ್ತರಿಸಿದನು, ಬಾಬಾಜಿಗಳು ನಾನು ಜಪ ಮಾಡಲು ಕೊಂಚ ಸೌಕರ್ಯವನ್ನು ಒದಗಿಸಿದ್ದಾರೆ. ಪ್ರಭುಪಾದರು ಉದ್ಗರಿಸಿದರು, ನೀನು ನನ್ನೊಂದಿಗೆ ಬಾ, ನಾನು ನಿನಗೆ ಸೌಕರ್ಯ ನೀಡುತ್ತೇನೆ, ಆದರೆ ಕೋತಿಯಾಗಬೇಡ. ಯುವಕನು ಪ್ರಭುಪಾದರ ಅನುಕಂಪದ ಕಾಳಜಿಗೆ ಶರಣಾದನು. ಪ್ರಭುಪಾದರಿಗೆ ವೃಂದಾವನದಲ್ಲಿ ವಾಸಿಸುತ್ತಿದ್ದ ತಮ್ಮ ಶಿಷ್ಯರಿಂದ ಸ್ಥಳೀಯರಾದ ಕೆಲವು ಗೋಸ್ವಾಮಿಗಳ ಮತ್ತು ತಮ್ಮ ಬಗ್ಗೆ ಒಂದು ಆಕ್ಷೇಪಣೆ ಎತ್ತಿರುವ ವಿಷಯ ತಿಳಿದು ಬಂತು. ಬ್ಯಾಕ್ ಟು ಗಾಡ್ ಹೆಡ್ ಕಾಲಿಕೆಯಲ್ಲಿ ಪ್ರಕಟವಾಗಿದ್ದ ಒಂದು ಲೇಖನವನ್ನು ಆ ಗೋಸ್ವಾಮಿಗಳು ಓದಿದ್ದರು. ಅದು ತಮಗೆ ಅವಮಾನಕರವಾಗಿದೆ ಎಂದು ಅವರು ಪರಿಗಣಿಸಿದರು. ಆ ಲೇಖನವನ್ನು ಪ್ರಭುಪಾದರ ಶಿಷ್ಯನಾದ ಹಯಗ್ರೀವನು ಬರೆದಿದ್ದನು. ಅದರಲ್ಲಿ ವೃಂದಾವನದಲ್ಲಿ ಗೋಸ್ವಾಮಿಗಳ ದುರಾಚಾರದಲ್ಲಿ ತೊಡಗಿದ್ದಾರೆ. ಅವರು ತಮ್ಮ ಮುಂದಿನ ಜನ್ಮದಲ್ಲಿ ವೃಂದಾವನದಲ್ಲಿ ಹಂದಿಗಳಾಗಿ ಮಂಗಗಳಾಗಿ ಹುಟ್ಟುತ್ತಾರೆ ಎಂಬ ಹೇಳಿಕೆ ಇತ್ತು. ಪ್ರಭುಪಾದರು ಹೇಳಿದರು, ಆ ಹೇಳಿಕೆ ಸರಿಯಾಗಿದೆ. ಆ ಲೇಖನವು ನಿರ್ದಿಷ್ಟವಾಗಿ ಇಂದಿನ ಗೋಸ್ವಾಮಿಗಳ ಬಗ್ಗೆ ಹೇಳುತ್ತಿಲ್ಲ, ಬದಲಾಗಿ ವೃಂದಾವನದಲ್ಲಿ ಪಾಪಕೃತ್ಯಗಳಲ್ಲಿ ತೊಡಗುವ ಯಾವುದೇ ಗೋಸ್ವಾಮಿಗಳಿಗೂ ಸಂಬಂಧಿಸಿದಂತೆ ಹೇಳುತ್ತದೆ. ಇದು ಕೇವಲ ಅಭಿಪ್ರಾಯದ ಮಾತಲ್ಲ, ಇದು ವೃಂದಾವನದ ಮೂಲ ಗೋಸ್ವಾಮಿಗಳ ಅಧಿಕೃತ ತೀರ್ಮಾನವಾಗಿತ್ತು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ರಾಜು ಪ್ರಭುಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಓದ್ತೀನಿ. ಯಮುನಾ ದಾಸಿಯು, ಅಲ್ಲಿಂದಲ್ಲ ಮಾತಾಜಿ? ಹೌದೌದು. ಯಮುನಾ ದಾಸಿಯು ವೃಂದಾವನದಲ್ಲಿ ತನ್ನ ಗಂಡನಾದ ಗುರು ದಾಸನೊಂದಿಗೆ ವಾಸಿಸುತ್ತಿದ್ದಳಾದರೂ ಅವಳು ಅಪರೂಪಕ್ಕೆ ಪ್ರಭುಪಾದರ ಕಣ್ಣಿಗೆ ಬೀಳುತ್ತಿದ್ದಳು. ಆದ್ದರಿಂದ ಒಂದು ದಿನ ಪ್ರಭುಪಾದರು ಅವಳಿಗೆ ಹೇಳಿ ಕಳಿಸಿದರು. ಆಕೆ ಬಂದಾಗ ಅವಳಿಗೆ ತಮ್ಮ ಪ್ರವಚನ ಆಲಿಸಲು ಮತ್ತು ತಮಗೆ ಸೇವೆ ಮಾಡಲು ಬರುತ್ತಿಲ್ಲವೆಂದು ವಿಚಾರಿಸಿದರು. ಪ್ರಭುಪಾದರನ್ನು ಕಂಡರೆ ನನಗೆ ಭಯವೆಂದು ಈಚೀಚೆಗೆ ಪ್ರಭುಪಾದರು ಸದಾ ರೇಗಾಡುತ್ತಿದ್ದಾರೆಂದು ಅವಳು ಒಪ್ಪಿಕೊಂಡಳು. ವೃಂದಾವನದ ದೇವಾಲಯವನ್ನು ಪೂರ್ಣಗೊಳಿಸಲು ಪ್ರಭುಪಾದರು ಒತ್ತಾಯಿಸುತ್ತಿದ್ದನ್ನು ಕುರಿತು ಅವಳಿಗೆ ಪ್ರಸ್ತಾಪಿಸುತ್ತಿದ್ದಳು. ತಮ್ಮ ಒತ್ತಾಯದಿಂದ ಮಾತ್ರವೇ ದೇವಾಲಯದ ನಿರ್ಮಾಣ ಕಾರ್ಯ ಮುಂದುವರಿಯುತ್ತಿದೆ ಎಂದು ಪ್ರಭುಪಾದರು ಉತ್ತರಿಸಿದರು. ಆದರೆ ಪ್ರಭುಪಾದರ ಕೋಪದ ಬಗ್ಗೆ ತಮಗಿರುವ ಭಯವನ್ನು ಮತ್ತೆ ಅವಳು ಪುನರುಚ್ಚರಿಸಿದಳು. ಪ್ರಭುಪಾದರು ಹೇಳಿದರು, ನಿನಗೆ ನಿನ್ನ ಗುರುಗಳ ಬಗ್ಗೆ ಭಯವಿರಬಹುದು, ಅಂದ ಮಾತ್ರಕ್ಕೆ ನೀನು ಬಂದು ಅವರನ್ನು ಕಾಣಬೇಕಾಗಿಲ್ಲವೆಂದು ಅರ್ಥವಲ್ಲ. ಅನಂತರ ಅವರು ಬಲರಾಮನು ಯಮುನಾ ನದಿಯನ್ನು ತನ್ನ ಬಳಿಗೆ ಬರಲು ಒತ್ತಾಯಿಸಿದ ಕಥೆಯನ್ನು ಹೇಳಿದರು. ಅವರು ಮಾತನಾಡುತ್ತಿದ್ದಂತೆ ಭಕ್ತರಿಗೆ ಪ್ರಭುಪಾದರು ಹೇಳುತ್ತಿರುವುದು ಕೇವಲ ಬಲರಾಮನ ಲೀಲೆಯನ್ನು ಮಾತ್ರವಲ್ಲ, ಪರೋಕ್ಷವಾಗಿ ತಮ್ಮ ಶಿಷ್ಯೆಯಾದ ಯಮುನಾಳ ಬಗ್ಗೆ ಸಹ ಹೇಳುತ್ತಿದ್ದಾರೆ ಎಂದು ಅರಿವಾಯಿತು. ಬಲರಾಮನ ಲೀಲೆಯಲ್ಲಿ ತನ್ಮಯರಾಗಿ ಪ್ರಭುಪಾದರು ಬಲರಾಮನು ಹೇಗೆ ಮಧುಪಾನದಿಂದ ಅಮೇಲೇರಿದವನಾಗಿ ಯಮುನೆಯನ್ನು ತನ್ನ ಬಳಿಗೆ ಬರಲು ಒತ್ತಾಯಿಸಿ ಬೆದರಿಸಿದನೆಂಬುದನ್ನು ವರ್ಣಿಸಿದರು. ಅವಳು ಬರಲಿಲ್ಲವಾದ್ದರಿಂದ ಬಲರಾಮನು ತನ್ನ ನೇಗಿಲಿನಿಂದ ಭೂಮಿಯನ್ನು ಸೀಳಿ ಒತ್ತಾಯದಿಂದ ಅವಳನ್ನು ತನ್ನ ಬಳಿಗೆ ಬರಮಾಡಿಕೊಂಡನು. ಪ್ರಭುಪಾದರು ಹೇಳಿದರು, ಅದೇ ರೀತಿ ನೀನು ಬಂದು ನನ್ನನ್ನು ಕಾಣುವಂತೆ ನಾನು ನಿನ್ನನ್ನು ಸೆಳೆಯುತ್ತೇನೆ. ಸ್ವಲ್ಪ ಮೇಲೆ ಮಾಡಬೇಕು. ಯಮುನಾ ದಾಸಿಯು ತನ್ನ ಮೂರ್ಖ ಸಮ್ಮತಿಯನ್ನು ಬದಿಗಿಟ್ಟು ಪ್ರಭುಪಾದರ ಬಳಿ ಬಂದು ಅವರಿಗೆ ಅಡಿಗೆ ತಯಾರಿಸುವ ಕೆಲಸದಲ್ಲಿ ತೊಡಗಲು ಒಪ್ಪಿಕೊಂಡಳು. ವೃಂದಾವನದಲ್ಲಿ ಮಧ್ಯಾಹ್ನದ ವೇಳೆ ಬೆಚ್ಚಗಿರುತ್ತಾದರೂ ಮುಂಜಾನೆ ವೇಳೆ ಚಳಿ ಇರುತ್ತಿತ್ತು. ಪ್ರಭುಪಾದರ ನಸುಕಿಗೆ ಮುಂಚೆಯೇ ಉಣ್ಣೆಯ ಸ್ವೆಟರ್, ಚಾದರ್ ಮತ್ತು ಟೋಪಿ ಧರಿಸಿ ತಮ್ಮ ಶಿಷ್ಯರೊಂದಿಗೆ ಚತಿಕರ್ ರಸ್ತೆಯಲ್ಲಿ ವಾಯುವಿಹಾರಕ್ಕೆ ಹೊರಡುತ್ತಿದ್ದರು.
ಇಸ್ಕಾನ್ನ ಮುಖಂಡರು ಮತ್ತು ಸನ್ಯಾಸಿಗಳು ಅವರ ಸುತ್ತಲೂ ಸಮೀಪದಲ್ಲೇ ಇರುತ್ತಿದ್ದರಿಂದ ಪ್ರಭುಪಾದರು ನಡೆಯುತ್ತಲೇ ಮಾತನಾಡುತ್ತಿದ್ದರು. ಅವರ ವಾಯು ವಿಹಾರ ಎಷ್ಟು ದೀರ್ಘವಾಗಿತ್ತೆಂದರೆ ಬಹಳಷ್ಟು ಭಕ್ತರು ದಣಿದು ಸುಸ್ತಾಗಿ ಬಿಡುತ್ತಿದ್ದರು. ಪ್ರಭುಪಾದರು ಹೀಗೆ ನಡೆಯುತ್ತಾ ದೆಹಲಿಗೆ ಹಿಂತಿರುಗಿ ಬಿಡುತ್ತಾರೆ ಎಂದು ಕೆಲವರು ಹಾಸ್ಯ ಮಾಡುತ್ತಿದ್ದರು. ಸೂರ್ಯೋದಯದ ಬಳಿಕ ಕ್ರಮೇಣ ವಾತಾವರಣ ಬಿಸಿ ಏರುತ್ತಿತ್ತು. ಪ್ರಭುಪಾದರು ಬೃಂದಾವನದಲ್ಲಿ ಕೃಷ್ಣ ಲೀಲೆಗಳ ಸ್ಥಳಗಳ ಬಗ್ಗೆ ಮತ್ತು ಕೃಷ್ಣ ಹಾಗೂ ಗೋಪಿಯರ ಬಗ್ಗೆ ಹೆಚ್ಚು ಮಾತನಾಡಬಹುದಿತ್ತು. ಕೃಷ್ಣ ಲೀಲೆಗಳ ಸ್ಥಳಗಳಿಗೆ ತಾವು ಭೇಟಿ ನೀಡಲು ಬಯಸಬಹುದೆಂದು ಕೆಲವು ಭಕ್ತರು ನಿರೀಕ್ಷಿಸಿದರು. ಆದರೆ ತಮ್ಮ ಶಿಷ್ಯರ ಪ್ರಚಾರ ಕಾರ್ಯಗಳ ಬಗ್ಗೆ ಆಲಿಸುವುದನ್ನು ಹಾಗೂ ಕೃಷ್ಣ ಬಲರಾಮನ ಮಂದಿರದ ನಿರ್ಮಾಣದ ಬಗ್ಗೆ ಚರ್ಚಿಸುವುದರಲ್ಲೇ ಅವರಿಗೆ ಹೆಚ್ಚು ಕಾಳಜಿ ಇರುವಂತೆ ತೋರಿತು. ಭಕ್ತರು ಬೃಂದಾವನದ ವಿಚಾರವನ್ನು ಪ್ರಸ್ತಾಪಿಸಿದಾಗ ಬಹಳಷ್ಟು ಸಮಯ ಪ್ರಭುಪಾದರು ಬೃಂದಾವನದ ಕೆಲವು ಬಾಬಾಜಿಗಳ ವಂಚನೆಗಳನ್ನು ಮತ್ತು ಬೃಂದಾವನದಲ್ಲಿದ್ದ ಭ್ರಷ್ಟಾಚಾರವನ್ನು ಟೀಕಿಸುತ್ತಿದ್ದರು, ಅಥವಾ ಬೃಂದಾವನವನ್ನು ಸರಿಯಾಗಿ ನೋಡಲು ಅಗತ್ಯವಾದ ವಿಶೇಷ ದೃಷ್ಟಿಯ ಬಗ್ಗೆ ಮಾತನಾಡುತ್ತಿದ್ದರು. ಪರಿಶುದ್ಧ ಭಕ್ತನು ಎಲ್ಲಿರುತ್ತಾನೋ ಅದೇ ಬೃಂದಾವನ ಎಂದು ಅವರು ಹೇಳುತ್ತಿದ್ದರು. ಬೃಂದಾವನದಿಂದ ಹೊರಗೆ ಹೋಗಿ ಪ್ರಚಾರದಲ್ಲಿ ಹೇಳಿ ಅದೇ ಒಂದು ಲೈನ್ ಓದಿ ಬೃಂದಾವನದಿಂದ ಹೊರಗೆ ಹೋಗಿ ಪ್ರಚಾರದಲ್ಲಿ ತೊಡಗುವುದೇ ಭಕ್ತರ ಮುಖ್ಯ ಉದ್ಯೋಗವೆಂದು ಅವರು ಮತ್ತೆ ಹೇಳುತ್ತಿದ್ದರು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ರೀನಾ ಮಾತಾಜಿ ಫ್ರೀ ಇದ್ದೀರಾ? ಧನ್ಯವಾದಗಳು ಪ್ರಭುಜಿ. ರೋಹಿಣಿ ಎಸ್ ಭಟ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಸ್ವಲ್ಪ ಮೇಲೆ ಮಾಡ್ಬೇಕು ಮಾತಾಜಿ. ಅವರು ರಸ್ತೆಯಲ್ಲಿ ನಡೆದು ಹೋಗುತ್ತಿದ್ದಾಗ ಅವರಿಗೆ ಎದುರಾಗುತ್ತಿದ್ದವರೆಂದರೆ ಪಾದಚಾರಿಗಳು, ಬೈಸಿಕಲ್ಲುಗಳ ಮೇಲೆ ಹಾಲನ್ನು ಹೊತ್ತೊಯ್ಯುತ್ತಿದ್ದವರು ಮತ್ತು ಎತ್ತಿನ ಬಂಡಿಗಳಲ್ಲಿ ಸವಾರಿ ಹೊರಟವರು ಮಾತ್ರ. ಎಲ್ಲೋ ಒಮ್ಮೊಮ್ಮೆ ಮೋಟಾರ್ ಬಂಡಿಗಳು ಹಾರನ್ ಮಾಡುತ್ತಾ ವೇಗವಾಗಿ ಹಾದು ಹೋಗುತ್ತಿದ್ದವು. ಪ್ರಭುಪಾದರ ಎದುರಾದ ಬಹುತೇಕ ಜನ ಅವರಿಗೆ ನಮಸ್ಕರಿಸಿ ಜಯರಾಧೆ ಅಥವಾ ಹರೇ ಕೃಷ್ಣ ಎನ್ನುತ್ತಿದ್ದರು, ಅಥವಾ ಅವರು ತಮ್ಮ ಕೈಗಳನ್ನು ಮೇಲೆತ್ತಿ ಅಥವಾ ತಳ ತಗ್ಗಿಸಿ ನಮಸ್ತೆ ಎನ್ನುತ್ತಿದ್ದರು. ಒಬ್ಬ ಯುವಕನು ಸೈಕಲ್ ರಿಕ್ಷಾದಲ್ಲಿ ಎದುರು ದಿಕ್ಕಿನಿಂದ ಬಂದವನು ಪ್ರಭುಪಾದ ಸಮೀಪ ಬಂದಾಗ ರಿಕ್ಷಾ ನಿಲ್ಲಿಸಿ ಕೆಳಗಿಳಿದು ಬಂದು ತನ್ನ ಪಾದರಕ್ಷೆಯನ್ನು ಕಳಚಿ ಅವರಿಗೆ ದಾರಿಯಲ್ಲೇ ಸಾಷ್ಟಾಂಗವೆರಗಿದನು. ಪ್ರಭುಪಾದ ನಸುನಗುತ್ತಾ ತುಂಬಾ ಒಳ್ಳೆ ಹುಡುಗ ಎಂದರು. ಪ್ರಭುಪಾದರು ತಡೆದು ನಿಂತು ಹೇಳಿದರು, ಇದು ವೃಂದಾವನ. ಸಂತನಾದ ವ್ಯಕ್ತಿಗೆ ಗೌರವ ತೋರುವ ವೃಂದಾವನದ ಸಾಮಾನ್ಯ ಜನರ ಈ ಸರಳ ಅಭ್ಯಾಸವು ಪ್ರಭುಪಾದರಿಗೆ ವೃಂದಾವನದ ಸಾರ ಸರ್ವಸ್ವದ ಅಭಿವ್ಯಕ್ತಿಯಾಗಿತ್ತು. ದಾರಿಯಲ್ಲಿ ನಡೆದು ಹೋಗುತ್ತಾ ಒಬ್ಬ ಸಾಮಾನ್ಯ ವ್ಯಕ್ತಿಯೂ ಸಹ ರಾಧಾರಾಣಿ ಮತ್ತು ಕೃಷ್ಣನ ನಾಮಸ್ಮರಣ ಮಾಡುತ್ತಾ ಭಾರತದ ಅಳಿದುಳಿದ ಕೆಲವೇ ಸ್ಥಳಗಳಲ್ಲಿ ವೃಂದಾವನವೂ ಒಂದಾಗಿತ್ತು. ಈ ಅಸಾಧಾರಣ ಘಟನೆಯನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಂಡರೆ ವೃಂದಾವನ ಅರ್ಥ ಮಾಡಿಕೊಂಡಂತೆ. ಭಕ್ತನೊಬ್ಬನು ಪ್ರಭುಪಾದರನ್ನು ಕೇಳಿದನು, ವೃಂದಾವನದ ನಿವಾಸಿಗಳಲ್ಲಿ ಬಹುತೇಕ ಮಂದಿ ಪತ್ನಾತ್ಮರು ಎನ್ನುವುದಾದರೆ ವೃಂದಾವನದಲ್ಲಿ ಹುಟ್ಟಿದರೆ ಮುಕ್ತಿ ಗಳಿಸಿದಂತೆ ಎನ್ನುವ ಹೇಳಿಕೆ ಅರ್ಥವೇನು? ನಮ್ಮ ವೃಂದಾವನ ಜನಕ್ಕೆ ಗುರುವಿನ ಅಗತ್ಯವಿಲ್ಲ, ಕೃಷ್ಣನೇ ಅವನ ಗುರು ಎಂದು ಕೃಷ್ಣ ಪುಸ್ತಕದಲ್ಲಿ ಹೇಳಲಾಗಿದೆಯಲ್ಲ. ಕೃಷ್ಣ ಪ್ರಭುಪಾದರು ಉತ್ತರಿಸಿದರು, ಹೌದು, ಅವರಿಗೆ ಅತ್ಯುತ್ತಮ ಗುರುವಿದ್ದಾನೆ. ಆದರೆ ಗುರುವಿದ್ದರೂ ಜನ ಅವರಿಗೆ ವಿಧೇಯರಾಗಿಲ್ಲದಿರಬಹುದು. ಹಾಗಾದಾಗ ಗುರುವಿದ್ದು ಪ್ರಯೋಜನವೇನು? ಹೀಗಾಗಿ ವೃಂದಾವನದಲ್ಲಿ ಅರ್ಧಹೀನ ಕೃತ್ಯಗಳಲ್ಲಿ ತೊಡಗಿಯವರು ಪತಿತರಾಗಿದ್ದಾರೆ. ಆದರೆ ಅವರು ವೃಂದಾವನದಲ್ಲಿ ಹುಟ್ಟಿರುವುದರಿಂದ ಭಾಗ್ಯಶಾಲಿಗಳು ಹೌದು. ಆದರೆ ಅವರು ತಮ್ಮ ಸೌಭಾಗ್ಯವನ್ನು ದುರುಪಯೋಗ ಮಾಡುತ್ತಿದ್ದಾರೆ. ಸುತ್ತಲೂ ನೆಲ ಒಣಗಿದ ಹೋಗಿತ್ತು. ವೃಂದಾವನದ ಮರುಭೂಮಿಯಂತಾಗುತ್ತಿದೆ ಎಂದು, ಮುಂದೆ ಇದು ಇನ್ನೂ ಹೆಚ್ಚುತ್ತಾ ಹೋಗುವುದೆಂದು, ಇದಕ್ಕೆ ಅಧಾರ್ಮಿಕತೆಯೇ ಕಾರಣವೆಂದು ಪ್ರಭುಪಾದರು ಹೇಳಿದ್ದರು. ಪಶ್ಚಿಮ ದೇಶಗಳಾದ ಅಮೆರಿಕ, ಜರ್ಮನಿಗಳಲ್ಲಿರುವ ಕಂಡು ಬರುವ ಹಸಿರು ಇಲ್ಲಿಲ್ಲದಿರುವುದ ಬಗ್ಗೆ ಅವರು ವಿಷಾದಿಸಿದರು. ಬಳಿಕ ಭಕ್ತರು ಪ್ರಭುಪಾದರನ್ನು ಪ್ರಶ್ನಿಸಿದರು, ಪಶ್ಚಿಮ ದೇಶಗಳು ವೃಂದಾವನಕ್ಕಿಂತಲೂ ಹೆಚ್ಚು ಅಧಾರ್ಮಿಕವಾಗಿರಲಿಲ್ಲವೇ? ಪ್ರಭುಪಾದರು ಉತ್ತರಿಸಿದರು, ಹೌದು, ನಾನು ಪಶ್ಚಿಮ ದೇಶಗಳಲ್ಲಿದ್ದ ನಿಮ್ಮಲ್ಲಿಗೆ ಬಂದೆ. ನಿಮಗೆ ಕೃಷ್ಣನ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಮಾಂಸಾಹಾರ, ವ್ಯಭಿಚಾರ ಇತ್ಯಾದಿಗಳು ಕೆಟ್ಟದ್ದೆಂದು ನಿಮಗೆ ಗೊತ್ತಿರಲಿಲ್ಲ. ಆದರೆ ಆ ಪಾಪಕೃತ್ಯಗಳನ್ನು ನಿಲ್ಲಿಸಲು ನಾನು ನಿಮಗೆ ಹೇಳಿದಾಗ ನೀವು ನಿಲ್ಲಿಸಿದಿರಿ. ಆದರೆ ಇದು ಕೃಷ್ಣನ ನಾಡು, ವೃಂದಾವನ. ಜನ ಇಲ್ಲಿ ಅಂತಹ ದುಷ್ಕೃತ್ಯಗಳನ್ನು ಮಾಡುತ್ತಿದ್ದಾರೆ. ಅದರಿಂದ ಇದು ಇನ್ನೂ ಘೋರವಾದದ್ದು. ಕೃಷ್ಣನು ನೇರವಾಗಿ ಇವರನ್ನು ಶಿಕ್ಷಿಸುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಇನ್ನು ಓದ್ಲೆ? ಧನ್ಯವಾದಗಳು ಮಾತಾಜಿ. ಶ್ರುತಿ ಮಾತಾಜಿ ಓದಿ.
ಹರೇ ಕೃಷ್ಣ ಮಾತಾಜಿ. ವೃಂದಾವನದಲ್ಲಿ ಪ್ರಭುಪಾದರ ಬೆಳಕಿನ ವಾಯು ವಿಹಾರಗಳು ಅವರ ಔಪಚಾರಿಕ ಪ್ರವಚನಗಳಿಗಿಂತ ಹೆಚ್ಚು ಸಂಭ್ರಮದಿಂದ ಕೂಡಿರುತ್ತಿದ್ದವು ಮತ್ತು ಜ್ಞಾನದಾಯಕವಾಗಿರುತ್ತಿದ್ದವು. ಇಸ್ಕಾನ್ ವರ್ಣಾಶ್ರಮ ಕಾಲೇಜನ್ನು ಪ್ರಾರಂಭಿಸುವ ತಮ್ಮ ಸಮಗ್ರ ಯೋಜನೆಯ ರೂಪುರೇಷೆಗಳ ಬಗ್ಗೆ ಅವರು ತಮ್ಮ ಇಂತಹ ವಾಯು ವಿಹಾರದ ವೇಳೆಯಲ್ಲಿ ಸತತವಾಗಿ 2 ಬೆಳಗ್ಗೆ ತಮ್ಮ ಶಿಷ್ಯರಿಗೆ ವಿವರಿಸಿದ್ದರು. ವ್ಯಕ್ತಿಯ ಸ್ವಭಾವ ಮತ್ತು ಉದ್ಯೋಗಕ್ಕೆ ಅನುಗುಣವಾಗಿ ಸಮಾಜವನ್ನು ಹೇಗೆ 4 ವಿಭಾಗಗಳಾಗಿ ವಿಂಗಡಿಸಬೇಕೆಂದು ಭಗವದ್ಗೀತೆಯು ವಿವರಿಸುತ್ತದೆ. ಪ್ರಭುಪಾದರು ಹೇಳಿದರು, ಕೃಷ್ಣ ಪ್ರಜ್ಞಾ ಆಂದೋಲನದ ಸದಸ್ಯರು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಎಂಬ ಈ 4 ಸಾಮಾಜಿಕ ವಿಭಾಗಗಳಿಗೆ ಅತೀತರಾಗಿದ್ದರೂ ಸಹ ಅವರು ಈ ವಿಭಾಗಗಳ ಒಳಗೆ ತಾವೂ ಸಹ ಪರಿಪೂರ್ಣತೆಯಿಂದ ದುಡಿಯುತ್ತಾ ಇತರರಿಗೆ ಇದನ್ನು ಕಲಿಸಬೇಕು. ಪ್ರತಿಯೊಬ್ಬನೂ ಬ್ರಾಹ್ಮಣನಾಗಲು ಸಾಧ್ಯವಿಲ್ಲ, ಆದರೆ ಕೃಷ್ಣನ ಸಂತೋಷಕ್ಕೆಂದು ತನ್ನ ನಿರ್ದಿಷ್ಟ ಕಾಯಕವನ್ನು ಮಾಡುತ್ತಾ ತಿಲಕಧಾರಿಗಳಾಗಿ ಹರೇ ಕೃಷ್ಣ ಎಂದು ಘೋಷಿಸುತ್ತಾ ಹೆಜ್ಜೆ ಹಾಕುತ್ತಾರೆ. ಅವರು ಸೈನಿಕ ಸಂಗೀತದೊಂದಿಗೆ ಮುನ್ನಡೆದು ಯುದ್ಧ ಮಾಡಬಹುದು. ವರ್ಣಾಶ್ರಮ ಧರ್ಮದ ಸ್ಥಾಪನೆಯು ಪ್ರಭುಪಾದರಿಗೆ ದುಸ್ತರವಾಗಿ ತೋರಲಿಲ್ಲ. ವರ್ಣಾಶ್ರಮ ದೃಷ್ಟಿಯ ಆಧಾರದ ಮೇಲೆ ಇಸ್ಕಾನ್ ಒಂದು ಕಾಲೇಜನ್ನು ಪ್ರಾರಂಭಿಸಬೇಕು. ಪ್ರಭುಪಾದರು ಹೇಳಿದರು, ನಿರುದ್ಯೋಗ ಇರಬಾರದು. ನಾವು ಜನರಿಗೆ ಹೇಳುತ್ತೇವೆ, ಸುಮ್ಮನೇಕೆ ಕುಳಿತಿದ್ದೀರಿ, ಬಯಲಿಗೆ ಬನ್ನಿ, ಈ ನೇಗಿಲು ತೆಗೆದುಕೊಳ್ಳಿ, ಈ ಎತ್ತನ್ನು ತೆಗೆದುಕೊಳ್ಳಿ, ಕೆಲಸದಲ್ಲಿ ತೊಡಗಿ, ಸುಮ್ಮನೇಕೆ ಕುಳಿತಿದ್ದೀರಿ. ಇದು ಕೃಷ್ಣ ಪ್ರಜ್ಞಾ ಆಂದೋಲನ. ಸುಮ್ಮನೆ ಕುಳಿತು ನಿದ್ರಿಸಲು ಯಾರಿಗೂ ಅವಕಾಶ ಕೊಡಬಾರದು. ಪ್ರತಿಯೊಬ್ಬನೂ ಒಂದು ಉದ್ಯೋಗ ಹುಡುಕಿಕೊಳ್ಳಬೇಕು. ಬ್ರಾಹ್ಮಣನಾಗಿಯೋ, ಕ್ಷತ್ರಿಯನಾಗಿಯೋ ಅಥವಾ ವೈಶ್ಯನಾಗಿಯೋ ದುಡಿಯಬೇಕು. ನಿರುದ್ಯೋಗ ಏಕಿರುತ್ತದೆ. ಮುಂದುವರಿದು ಪ್ರಭುಪಾದರು ಹೇಳಿದರು, ಈ ದೇಹವು ತನ್ನಷ್ಟಕ್ಕೆ ತಾನು ದುಡಿಯುತ್ತಿದೆ. ಅಂದರೆ ಕಾಲು, ಕೈ, ಮೆದುಳು ಮತ್ತು ಜಠರ ತಮ್ಮ ಕೆಲಸ ನಿರ್ವಹಿಸುತ್ತಿವೆ. ನಾವು ಸಹ ಇದೇ ರೀತಿ ಇದ್ದರೆ ನಿರುದ್ಯೋಗ ಎಲ್ಲಿರುತ್ತದೆ? ಯಾವುದೇ ದೂರುಗಳಿರುವುದಿಲ್ಲ. ಎಲ್ಲರೂ ಸಂತೋಷದಿಂದ ಹರೇ ಕೃಷ್ಣ ಕೀರ್ತನೆ ಮಾಡುತ್ತಿರುತ್ತಾರೆ. ಆದರೆ ಈ ಬಯಲನ್ನು ನೋಡಿ, ಇಲ್ಲಿ ಯಾರೂ ಬೇಸಾಯ ಮಾಡುತ್ತಿಲ್ಲ. ಜನರೆಲ್ಲ ಕಾರ್ಖಾನೆಗಳಲ್ಲಿ ದುಡಿಯಲು ನಗರಗಳಿಗೆ ಹೋಗಿಬಿಟ್ಟಿದ್ದಾರೆ. ಇದೊಂದು ಶಾಪಗ್ರಸ್ತ ನಾಗರಿಕತೆ. ವೃಂದಾವನದ ಉತ್ಸವದ ಕೊನೆಗೆ ಒಂದು ಬೆಳಗ್ಗೆ ವಾಯುವಿಹಾರದ ವೇಳೆಯಲ್ಲಿ ಭಕ್ತನೊಬ್ಬನು ಹೇಳಿದನು, ಉತ್ಸವ ಇನ್ನೇನು ಮುಗಿಯಲಿದೆ. ಭಕ್ತರು ತಮ್ಮ ಕೇಂದ್ರಗಳಿಗೆ ಹಿಂತಿರುಗಲಿದ್ದಾರೆ. ಪ್ರಭುಪಾದರು ತಮ್ಮ ನಡಿಗೆಯನ್ನು ನಿಲ್ಲಿಸಿ ಹೇಳಿದರು, ಹೌದು, ಪ್ರಚಾರ ಮಾಡಲು ಹೋಗುವುದೇ ನಮ್ಮ ನಿಜವಾದ ಉದ್ಯೋಗ. ಭಕ್ತರು ದೆಹಲಿಗೆ ಮತ್ತು ಅಲ್ಲಿಂದಾಚೆಗೆ ಪ್ರಯಾಣ ಹೊರಡಲು ಏರ್ಪಾಟುಗಳಲ್ಲಿ ತೊಡಗಿದ್ದಾಗ ಗಿರಿರಾಜನು ಮುಂಬೈಯಿಂದ ಒಂದು ಕಳವಳಕಾರಿಯಾದ ಸುದ್ದಿಯೊಂದಿಗೆ ವೃಂದಾವನಕ್ಕೆ ಬಂದನು. ದೇವಾಲಯದ ನಿರ್ಮಾಣಕ್ಕೆ ಮುಂಬೈ ಪುರಸಭೆಯು ಅನುಮತಿಯನ್ನು ನಿರಾಕರಿಸಿತ್ತು. ಗಿರಿರಾಜನ ಪ್ರಕಾರ 2 ಅನುಮತಿ ಪತ್ರಗಳು ಅಗತ್ಯವಾಗಿದ್ದವು. ನಿಯಮ ನಿಬಂಧನೆಗಳಿಗೆ ಅನುಸಾರವಾಗಿ ದೇವಾಲಯದ ನಿರ್ಮಾಣಕ್ಕೆ ಅನುಮತಿ ಮತ್ತು ಪೊಲೀಸ್ ಕಮಿಷನರ್ ಅವರಿಂದ ಅಭ್ಯಂತರವಿಲ್ಲ ಎಂಬ ಪ್ರಮಾಣ ಪತ್ರ. ಈ ಪ್ರಮಾಣ ಪತ್ರ ನೀಡಲು ಪೊಲೀಸರು 2 ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕಾಗಿತ್ತು. ದೇವಾಲಯದಿಂದ ವಾಹನ ಸಂಚಾರಕ್ಕೆ ತೊಂದರೆ ಇದೆಯೇ? ದೇವಾಲಯದಿಂದ ಮತೀಯ ಅಥವಾ ಧಾರ್ಮಿಕ ಗಲಭೆಗಳಾಗುವ ಸಾಧ್ಯತೆ ಇದೆಯೇ? ಮೊದಲು ಪೊಲೀಸರಿಂದ NOC ತರಬೇಕೆಂದು ಹೇಳುತ್ತಾ ಪುರಸಭೆಯವರು ಅನುಮತಿಗೆ ವಿಳಂಬ ಮಾಡುತ್ತಿದ್ದರು. ಮೊದಲು ಪುರಸಭೆಯ ಒಪ್ಪಿಗೆ ತರಬೇಕೆಂದು ಹೇಳುತ್ತಾ ಪೊಲೀಸರು ವಿಳಂಬ ಮಾಡುತ್ತಿದ್ದರು. ಗಿರಿರಾಜನು ಈ ಅಧಿಕಾರಿಗಳನ್ನು ಬಿಡದೆ ಬೆಂಬತ್ತಿದ್ದನು. ಆದರೆ ಈಗ ಪೊಲೀಸ್ ಕಮಿಷನರಿಂದ ಪತ್ರ ಬಂದಿತು. ದೇವಾಲಯದಲ್ಲಿನ ಕೀರ್ತನೆಯು ಜನರಿಗೆ ಪೀಡೆಯಾಗುವುದೆಂದು ಹೇಳಿ ಆತನು NOC ನೀಡಲು ಖಡಾಖಂಡಿತವಾಗಿ ನಿರಾಕರಿಸಿದ್ದನು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ವರದ ಮಾತಾಜಿ ಓದಿ. ಹರೇ ಕೃಷ್ಣ. ಉಮಾದೇವಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಗಿರಿರಾಜನು ನೀಡಿದ ವರದಿಯ ಪ್ರಭುಪಾದರನ್ನು ತೀವ್ರ ಕಳವಳಕ್ಕೆ ಈಡು ಮಾಡಿತು. ಪ್ರತಿದಿನದ ವಾಯುವಿಹಾರದ ವೇಳೆಯಲ್ಲಿ ಅವರು ಗಿರಿರಾಜನಿಗೆ ಹೇಳಿದರು, ಈ ವಿಚಾರದಲ್ಲಿ ತಡೆಯೊಡ್ಡಲು ಸರ್ಕಾರಕ್ಕೆ ಯಾವುದೇ ಅಧಿಕಾರವಿಲ್ಲವೆಂದು ನೀನು ಕೂಡಲೇ ಆಕ್ಷೇಪಣೆ ಸಲ್ಲಿಸಬೇಕು. ಪರಿಶುದ್ಧ ಭಕ್ತರು ಸದಾ ಕೀರ್ತನೆಯಲ್ಲಿ ತೊಡಗಿರುತ್ತಾರೆ ಮತ್ತು ಸರ್ಕಾರವು ಇದನ್ನು ಪೀಡೆ ಎಂದು ಕರೆಯುತ್ತದೆ. ಈ ಪೊಲೀಸ್ ಕಮಿಷನರ್ ಕೊನೆ ಪಕ್ಷ ಸಭ್ಯತೆಯಿಂದ
ಜನರ ವಿಶ್ರಾಂತಿಯಲ್ಲಿರುವ ವೇಳೆಯಲ್ಲಿ ಧ್ವನಿವರ್ಧಕಗಳನ್ನು ಬಳಸಬೇಡಿ ಎಂದು ಹೇಳಬಹುದಾಗಿತ್ತು. ಬದಲಾಗಿ ಅವನು ಕೀರ್ತನೆಯನ್ನು ಕೇವಲ ಒಂದು ಪೀಡೆ ಎಂದು ಹೇಳಿದ್ದಾನೆ. ಮುಂಬೈಯಲ್ಲಿ ಅನೇಕ ಪ್ರಾಜ್ಞ ಜನರಿದ್ದಾರೆ. ಅವರು ಸಹ ಈಗ ಈ ತೀರ್ಪನ್ನು ಬೆಂಬಲಿಸುವುದಿಲ್ಲ. ಮುಂದುವರೆದು ಪ್ರಭುಪಾದರು ಹೇಳಿದರು, ನೀನು ಎಲ್ಲ ವೈಷ್ಣವರನ್ನು ಸಂಘಟಿಸಬೇಕು. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ, ಸದ್ಯಂ ಕೀರ್ತಯಂತೋ ಮಾಂ, ಸದಾ ನನ್ನ ಕೀರ್ತನೆ ಮಾಡಿ. ಈ ಶ್ರೀ ಚೈತನ್ಯ ಪ್ರಭುಗಳು ಹೇಳುತ್ತಾರೆ, ಕೀರ್ತನೀಯ ಸದಾ ಹರಿ. ಈ ನೀಚ ಹೇಳುತ್ತಾನೆ, ಭಜನೆ ಒಂದು ಪೀಡೆ ಎಂದು. ಪೀಡೆ, ಇದರ ವಿರುದ್ಧ ಒಂದು ಚಳವಳಿ ನಡೆಸಲು ಸಾಧ್ಯವಿಲ್ಲವೇ? ಪೀಡೆ ಎನ್ನಲು ಅವನಿಗೇನು ಅಧಿಕಾರವಿದೆ? ಅವನು ಮಧುರ ನುಡಿಗಳಲ್ಲಿ ಹೀಗೆ ಹೇಳಬಹುದಿತ್ತು, ಭಜನೆಯು ಭಕ್ತರಿಗೆ ತುಂಬಾ ಒಳ್ಳೆಯದಿರಬಹುದು, ಆದರೆ ಬೇರೆಯವರಿಗೆ ಅದರಿಂದ ತೊಂದರೆಯಾಗುತ್ತದೆ. ಆದ್ದರಿಂದ ನಾವು ಅನುಮತಿ ನೀಡಲು ಸಾಧ್ಯವಿಲ್ಲ. ಹೀಗೆ ಬೇಕಾದ್ರೆ ಹೇಳಲಿ, ಆದರೂ ಅವರು ಭಜನೆಯನ್ನು ತಡೆಯಲು ಸಾಧ್ಯವಿಲ್ಲ. ಆದರೆ ಅವನು ಹೇಳಿದ್ದೇನು? ಭಜನೆ ಒಂದು ಪೀಡೆ. ಹರೇ ಕೃಷ್ಣ ಕೀರ್ತನೆಯು ಭಾರತದ ಸಂಸ್ಕೃತಿಯ ನಾವು ಪತ್ರಿಕೆಗಳಲ್ಲಿ ಪ್ರಚಾರ ನಡೆಸಬೇಕು. ಕೀರ್ತನೆಯು ಸಭೆಗಳಲ್ಲಿ ಸಂಘಟಿಸಬೇಕು ಮತ್ತು ಇದರ ವಿರುದ್ಧ ಹೋರಾಡಬೇಕು. ಮತ್ತಾಗಿ ಮೇಲ್ ಮಾಡಬೇಕು. ಪಾಶ್ಚಿಮಾತ್ಯ ಭಕ್ತರಲ್ಲಿ ಕೇವಲ ತಮ್ಮ ದೇಶಗಳಿಗೆ ಹಿಂತಿರುಗುವ ಬದಲು ಮುಂಬೈಗೆ ಹೋಗಿ ಭಾರಿ ಪ್ರತಿಭಟನೆಯನ್ನು ನಡೆಸಬಹುದೆಂದು GBC ಸದಸ್ಯರಲ್ಲೊಬ್ಬನು ಸೂಚಿಸಿದನು. ಮೊದಲಿಗೆ ಪ್ರಭುಪಾದರು ಒಪ್ಪಿದರು. ನವದ್ವೀಪದಲ್ಲಿ ಸಂಕೀರ್ತನೆ ಆಂದೋಲನವನ್ನು ತಡೆಗಟ್ಟಿದ ಕಾಜಿಯ ವಿರುದ್ಧ ಚೈತನ್ಯ ಮಹಾಪ್ರಭುಗಳು ನಡೆಸಿದ ಪ್ರತಿಭಟನೆಯ ಪ್ರಭುಪಾದನು ಇದನ್ನು ಹೋಲಿಸಿದರು. ಆದರೆ ಕೊಂಚ ಯೋಚಿಸಿದ ಬಳಿಕ ಸರ್ಕಾರದ ವಿರುದ್ಧ ಹೋರಾಡುವುದು ಜಾಣತನವಿಲ್ಲವೆಂದು ಅವರು ನಿರ್ಧರಿಸಿದರು. ಇಂತಹ ಹೋರಾಟದಲ್ಲಿ ಭಕ್ತರು ಗೆಲ್ಲುತ್ತಾರೆ ಎಂದು ಭರವಸೆ ಇಲ್ಲ ಮತ್ತು ಜನರು ಸಹ ಇದನ್ನು ಮೆಚ್ಚುವುದಿಲ್ಲ. ಭಕ್ತರು ಬೃಹತ್ ಪ್ರಮಾಣದಲ್ಲಿ ಕೀರ್ತನಾ ಕಾರ್ಯಕ್ರಮವನ್ನು ನಡೆಸಿ ಮುಂದುವರಿಯ ಮುಂಬಯಿಯ ಜನರಿಗೆ ಗುಣಾತ್ಮಕ ರೀತಿಯಲ್ಲಿ ಪ್ರಚಾರ ಮಾಡಬೇಕೆಂದು ಪ್ರಭುಪಾದರು ಸಲಹೆ ನೀಡಿದರು. ಇದರಿಂದ ಜನರಿಗೆ ಕೃಷ್ಣ ಪ್ರಜ್ಞೆಯ ಬೆಲೆ ತಿಳಿಯುತ್ತದೆ. ಅನಂತರ ಮುಂಬಯಿಯಲ್ಲಿ ದೇವಾಲಯ ನಿರ್ಮಾಣವಾಗುವಂತೆ ಅವರೇ ನೋಡಿಕೊಳ್ಳುತ್ತಾರೆ. ಶ್ರೀಲ ಪ್ರಭುಪಾದರು ತರಾತುರಿಯಲ್ಲಿ ವೃಂದಾವನ ಬಿಟ್ಟು ಮುಂಬಯಿಗೆ ಹೊರಟರು. ವೃಂದಾವನದಲ್ಲಿದ್ದ ಗುರುದಾಸ ಮತ್ತಿತರಿಗೆ ಅವರು ಕೊನೆಯ ನಿರ್ದೇಶನ ಆದರ್ಶಪ್ರಾಯವಾದ ಗೋಸ್ವಾಮಿಯು ಕಪಟಿಗಳಾದ ಗೋಸ್ವಾಮಿಗಳ ಸವಾಲನ್ನು ಎದುರಿಸಲು ಇಲ್ಲಿ ಉಳಿಯಬೇಕು. ಆದರೆ ನೀವು ಕಪಟಿಗಳಾದರೆ ಆಗ ಸವಾಲನ್ನು ಹಾಕಲಾರಿರಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಆರು ಜನ ಇಲ್ಲಿ ವೃಂದಾವನಕ್ಕೆ ಲೌಕಿಕ ತಾಪತ್ರಯಗಳನ್ನು ಮತ್ತೆ ಕೌಟುಂಬಿಕ ಜೀವನವನ್ನು ಬಿಟ್ಟು ಬರ್ತಾರೆ ವೃಂದಾವನಕ್ಕೆ. ಮತ್ತೆ ಇಲ್ಲಿ ನಿರ್ಭೀತರಾಗಿರ್ತಾರೆ. ಮುಂದೆ ಏನಾಗ್ತದೆ ಎಂಬ ಚಿಂತಿತರಾಗಬಾರ್ದವರು. ಬಿಸಿಲು ಮತ್ತೆ ಚಳಿಯಿಂದ ವಿಚಲಿತರಾಗದೆ ಅವರು ಅನೇಕ ಅಂತಹ ಭಕ್ತರು ವೃಂದಾವನದಲ್ಲಿ ಇರ್ತಾರೆ. ಆದ್ರೆ ಇಲ್ಲಿ ಇರುವ ಒಂದು ಅಪಾಯವೆಂದ್ರೆ, ಇಲ್ಲಿ ಗೋಪಿಯರ ಬಗ್ಗೆ ಮಾತನಾಡುವ ಮತ್ತೆ ಬೀಡಿ ಸೇದುವುದನ್ನು ಬಿಡಲಾರದ ಕೆಲವು ಜನರು ಇದ್ದಾರೆ. ಅವರು ಸಹಜೀಯಗಳು. ಆ ಭಕ್ತರು ಯಾರೆಂಬುದನ್ನು ನಾವು ಅವನ ನಡವಳಿಕೆಯಿಂದ ತಿಳಿದುಕೊಳ್ಬೇಕು. ಗೋಪಿಯರ ಬಗ್ಗೆ ಮಾತನಾಡುತ್ತಾ ಹಣ, ಬೀಡಿ ಮತ್ತು ಹೆಣ್ಣುಗಳನ್ನು ಬಯಸುವವನ ಸ್ಥಾನಮಾನವೇನು ಅಂತ ಹೇಳಿ ಚೈತನ್ಯ ಮಹಾಪ್ರಭುಗಳು ಗೋಪಿಯರ ಬಗ್ಗೆ ಎಂದೂ ಸಾರ್ವಜನಿಕವಾಗಿ ಅವರು ಮಾತನಾಡ್ತಿರ್ಲಿಲ್ಲ. ನಿಜವಾದ ವೃಂದಾವನವೆಂದ್ರೆ ಪ್ರಸಾದವನ್ನು ತಿಂದು ನಿದ್ದೆ ಹೋಗುವುದು ಅಲ್ಲ. ಬದಲಾಗಿ ಅಲ್ಲಿ ವೃಂದಾವನದ ಚಂದ್ರನಾದ ಕೃಷ್ಣನ ಆ ಹಿತ ವಚನವನ್ನು ಅನುಸರಿಸುವುದು ಮತ್ತೆ ಅವನ ಸಂದೇಶವನ್ನು ಪ್ರಸಾರ ಮಾಡ್ಬೇಕು. ಅದು ಅವನ ಸಂದೇಶ. ಇಲ್ಲಿ ಅಂತಹ ಜಾಗವೇ ವೃಂದಾವನ ಧಾಮವು ಪೂಜಾರ್ಹವಾದದ್ದು. ಅಲ್ಲಿ ಅಪರಾಧವನ್ನು ಮಾಡಬಾರದು. ಇದನ್ನು ಚಿಂತಾಮಣಿ ಧಾಮವಾದ ಕೃಷ್ಣನೆಂದು ತಿಳಿಬೇಕು. ನಾವು ಆ ವಿಷಯದ ಮೂಲಕ ಆ ವೃಂದಾವನವನ್ನು ಕಾಣಲು ಸಾಧ್ಯವಿಲ್ಲವೆಂದು ನರೋತ್ತಮ ದಾಸ ಠಾಕೂರರು ಹೇಳ್ತಾರೆ. ಆದ್ರಿಂದ ನೀವು ಗೌರವಾನ್ವಿತಾಯಿ ಅವರ ಆಶ್ರಯವನ್ನು ಪಡೆದು ಆಹಾರ, ನಿದ್ರೆ, ಮೈಥುನ ಮಾಲಿನ್ಯದಿಂದ ಎಲ್ಲ ಪಾರಾಗ್ಬೇಕು. ಆಗ ನೀವು ವೃಂದಾವನವನ್ನು ಕಾಣ್ತೀರಾ.
ಮತ್ತೆ ಅಪರಾಧವನ್ನು ಯಾವಾಗ್ಲೂ ಮಾಡಬಾರದು. ವೃಂದಾವನ ಒಂದು ವಿಶೇಷ ಪ್ರಭಾವವನ್ನು ಹೊಂದಿದೆ ಅಂತ ಹೇಳ್ತಾರೆ. ವೃಂದಾವನದ ಆಧ್ಯಾತ್ಮಿಕ ಗುಣ ಎಂತಹುದಂದ್ರೆ ಇಲ್ಲಿ ಮಾಡಿದ ಭಕ್ತಿ ಸೇವೆ ಬೇರೆ ಸ್ಥಳದಲ್ಲಿ ಮಾಡಿದ ಭಕ್ತಿ ಸೇವೆಗಿಂತ ಅದು 100 ಪಟ್ಟ ಪರಿಣಾಮ ಅದು ಹೊಂದಿರ್ತದೆ. ಹಾಗೆಯೇ ಇಲ್ಲಿ ಮಾಡಿದ ಅಪರಾಧ ಕೂಡ ಹಾಗೆ, ಅದು ಕೂಡ 100 ಪಟ್ಟ ಪರಿಣಾಮ ಇರ್ತದೆ. ಆದ್ರಿಂದಲೇ ಸಾಮಾನ್ಯ ಜನರು ಆ ವೃಂದಾವನದಂತಹ ಪುಣ್ಯ ಕ್ಷೇತ್ರದಲ್ಲಿ 3 ದಿನಗಳಿಗಿಂತ ಹೆಚ್ಚು ಕಾಲ ಉಳಿದುಕೊಳ್ಳಬಾರದೆಂದು ಅಲ್ಲಿ ಸೂಚಿಸಲಾಗಿದೆ. ಏಕೆ ಅಂತ ಹೇಳಿದ್ರೆ ಆ ಬಳಿಕ ಅವರೇನ್ ಮಾಡ್ತಾರೆ, ನಿರ್ಲಕ್ಷ್ಯ ವಹಿಸಿ ಪಾಪ ಕೃತ್ಯಗಳಲ್ಲೆಲ್ಲ ತೊಡಗುತ್ತಾರೆ. ಅದರಿಂದ ಇಲ್ಲಿಗೆ ಬಂದು ಪರಿಶುದ್ಧರಾಗಿ 4ನೇ ದಿನ ಇಲ್ಲಿಂದ ಹೊರಡುವುದು ಒಳ್ಳೆಯದು. ವೃಂದಾವನದಲ್ಲಿ ಮಾಡಬಾರದ ಅತ್ಯಂತ ಹೀನ ಅಪರಾಧವೆಂದ್ರೆ ಅದು ವ್ಯಭಿಚಾರ. ಆದ್ದರಿಂದ ಇಲ್ಲಿಗೆ ಬಂದು ಕೃಷ್ಣನೊಂದಿಗೆ ಕಣ್ಣು ಮುಚ್ಚಾಲೆ ಆಟ ಆಡ್ಬೇಡಿ. ಅವನು ತನ್ನ ಸೂರ್ಯನ ಮೂಲಕ ನೋಡ್ತಾನೆ, ಜೊತೆಗೆ ನಾವನು ನಿಮ್ಮ ಹೃದಯದಲ್ಲಿ ಇರ್ತಾನೆ. ಇವನಿಗೆ ಎಲ್ಲವೂ ಗೊತ್ತು. ಭಕ್ತರಾಗ ಬಯಸುವವರು ಪ್ರಾಮಾಣಿಕರಾಗಬೇಕು. ಆಮೇಲೆ ಅವರು ತಂತ್ರಗಳನ್ನು ಯಾವುದು ಹೂಡಬಾರದು. ಕೃಷ್ಣನಿಗೆ ಅದೆಲ್ಲವೂ ಗೊತ್ತು. ಯಾವ ತಂತ್ರವನ್ನು ಹೂಡಿದ್ರು ಕೃಷ್ಣನಿಗೆ ಗೊತ್ತಾಗ್ತದೆ. ಕೃಷ್ಣನೊಂದಿಗೆ ಅವನ ಪ್ರತಿನಿಧಿಯೊಂದಿಗೆ ಪ್ರಾಮಾಣಿಕರಾಗಿ ಇರಬೇಕು. ಭಗವದ್ಗೀತೆಯ ದೇವವಾಣಿಯನ್ನು ಯಥಾವತ್ತವಾಗಿ ಪ್ರಚಾರ ಮಾಡಿ ಆ ಗುರುವಿನ ಯೋಗ್ಯತೆಯನ್ನು ನಾವು ಗಳಿಸಿಕೊಳ್ಬೇಕು. ಸಂಜೆ ಪ್ರವಚನದ ಬಳಿಕ ಪ್ರಭುಪಾದರು ಹೇಳ್ತಾರೆ, ನಾನು ಪ್ರವಚನ ಮಾಡ್ತಿರುವಾಗ ಕೆಲವು ಸಹಜಿಯರು ಎದ್ದು ಹೋಗ್ತಾರೆ. ಅವರು ಉನ್ನತಿ ಪಡೆದವರು ಅಲ್ಲ. ಅವರು ರಾಧಾರಾಣಿ ಮತ್ತು ಕೃಷ್ಣರ ಆಲಿಂಗನ ಮತ್ತು ಚುಂಬನಗಳ ಬಗ್ಗೆ ಕೇಳಲಿಕ್ಕೆ ಬಯಸುವವರು. ಅವರಿಗೆ ನನ್ನ ಮಾತುಗಳು ಸಾಧಾರಣ ಅಂತ ಹೇಳಿ ಕಾಣ್ತದೆ. ಒಂದು ಪ್ರವಚನದಲ್ಲಿ ಅವರು ಒಂದು ಶ್ಲೋಕದ ಬಗ್ಗೆ ಮಾತ್ರ ಮಾತನಾಡುದು ಅವರ ವಿಧಾನ ಅದು. ಆದರೆ ಅವರ ಮಾತುಗಳಲ್ಲೆಲ್ಲ ಅದು ಕೃಷ್ಣನ ಮಾತುಗಳೇ ಆಗಿರ್ತದೆ. ಗುರು ಮಹಾರಾಜರು ಶ್ರೀಮದ್ ಭಾಗವತದ ಮೊದಲನೇ ಶ್ಲೋಕದ ಬಗ್ಗೆ 3 ತಿಂಗಳು ಅವರು ಪ್ರವಚನ ನೀಡಿದ್ರಂತೆ. ಆದ್ರಿಂದ ಅವರಿಗೆ ಅತ್ಯಂತ ಗೌರವ ಕೂಡ ಅವರು ಗಳಿಸಿದ್ರು. ಅದರಿಂದ ಒಂದು ದಿನ ಪ್ರಭುಪಾದರಿಗೆ ತಮ್ಮ ಶಿಷ್ಯರಲ್ಲಿ ಒಬ್ಬನನ್ನು ಇಸ್ಕಾನ್ ಭಕ್ತರ ಸಂಘವನ್ನು ತೊರೆದು ಅವನು ರಾಧಾ ಕುಂಡದಲ್ಲಿ ಬಾಬಾಜಿಗಳ ಜೊತೆ ವಾಸಿಸಲು ಹೋಗಿರುವ ಸಂಗತಿ ಗೊತ್ತಾಗ್ತದೆ. ಪ್ರಭುಪಾದರು ಆಗ ಕೋಪಗೊಳ್ತಾರೆ. ಆ ಯುವಕನಿಗೆ ಕೂಡ್ಲೆ ತಮ್ಮ ಬಳಿಗೆ ಬರ್ಬೇಕು ಅಂತ ಹೇಳಿ ಕಳಿಸ್ತಾರೆ. ಆ ಯುವಕನು ಬಂದಾಗ ಪ್ರಭುಪಾದರು ಅವನನ್ನು ಕಾಣ್ಲಿಕ್ಕೆ ಕೋಣೆಗೆ ಹೋಗ್ತಾರೆ. ಅವರು ಧೋತಿಯನ್ನು ಮಾತ್ರ ಧರಿಸಿದ್ರು. ಅವರು ಶಿಷ್ಯನಿಗೆ ಕಠಿಣವಾದ ಮಾತುಗಳಲ್ಲಿ ಹೇಳ್ತಾರೆ, ವೃಂದಾವನದ ಆ ಕೋತಿಗಳು ಸಹ ಆಹಾರ ಮತ್ತು ಮೈಥುನಗಳಲ್ಲಿ ಮಾತ್ರ ಆಸಕ್ತಿ ಹೊಂದಿ ಸುಮ್ಮನೆ ಅದರ ಪ್ರಾಣವನ್ನು ಅದು ಹೊರೀತದೆ, ಅಂದ್ರೆ ತುಂಬಿಸಿಕೊಳ್ತವೆ. ನೀನು ಸಹ ಹಾಗೆ ಒಂದು ಕೋತಿ ಆಗ್ಬೇಡ. ಕೋಪದಿಂದ ನಡುಗ್ತಾರೆ ಅವರು ನಡುಗಿ ಆ ಮಾತನ್ನು ಹೇಳ್ತಾರೆ. ನೀನೇಕೆ ನನ್ನೊಂದಿಗೆ ವಾಸಿಸಲು ಬರುವುದಿಲ್ಲ ಅಂತ ಹೇಳಿ ಕೇಳ್ತಾರೆ. ಆ ಯುವಕ ಆಗ ಉತ್ತರಿಸ್ತಾನೆ, ಬಾಬಾಜಿಗಳು ನಾನು ಜಪ ಮಾಡಲು ಕೊಂಚ ಸೌಕರ್ಯವನ್ನು ಒದಗಿಸಿದ್ದಾರೆ. ಅಂದ್ರೆ ಆ ಬಾಬಾಜಿಗಳು ನನ್ಗೆ ಆ ಜಪ ಮಾಡ್ಲಿಕ್ಕೆ ಸ್ವಲ್ಪ ಸೌಕರ್ಯವನ್ನು ಮಾಡಿ ಕೊಟ್ಟಿದ್ದಾರೆ ಅಂತ ಪ್ರಭುಪಾದರಿಗೆ ಉದ್ಗರಿಸ್ತಾರೆ. ನೀನು ನನ್ನೊಂದಿಗೆ ಬಾ, ನಾನು ನಿನಗೆ ಸೌಕರ್ಯ ಕೊಡ್ತೇನೆ, ಆದ್ರೆ ನೀನು ಕೋತಿ ಆಗ್ಬೇಡ ಅಂತ ಹೇಳ್ತಾರೆ. ಯುವಕನು ಪ್ರಭುಪಾದರ ಅನುಕಂಪದ ಕಾಳಜಿಗೆ ಅವನು ಶರಣಾಗ್ತಾನೆ. ಪ್ರಭುಪಾದರಿಗೆ ವೃಂದಾವನದಲ್ಲಿ ವಾಸಿಸುತ್ತಾ ತಮ್ಮ ಶಿಷ್ಯರಿಂದ ಅಲ್ಲಿ ಗೋಸ್ವಾಮಿಗಳು ತಮ್ಮ ಬಗ್ಗೆ ಆಕ್ಷೇಪಣೆ ಎತ್ತಿರುವ ವಿಷಯ ತಿಳಿದು ಬರ್ತದೆ. ಅಲ್ಲಿ ಬ್ಯಾಕ್ ಟು ಗಾಡ್ ಹೆಡ್ ಅದು ನಿಯತಕಾಲಿಕೆಯಲ್ಲಿ ಪ್ರಕಟವಾಗಿದ್ದ ಒಂದು ಲೇಖನ. ಅದನ್ನು ಗೋಸ್ವಾಮಿಗಳು ಓದಿದ್ರು. ಅದಕ್ಕೆ ತಮಗೆ ಅವಮಾನಕರವಾಗಿದೆ ಎಂದು ಅವರು ಅದನ್ನು ಪರಿಗಣಿಸ್ತಾರೆ. ಈ ಲೇಖನವನ್ನು ಪ್ರಭುಪಾದರ ಶಿಷ್ಯನಾದ ಹಯಗ್ರೀವ ಅವನು ಬರೆದಿದ್ದ. ಅದರಲ್ಲಿ ವೃಂದಾವನದಲ್ಲಿರುವಾಗ ಗೋಸ್ವಾಮಿಗಳು ದುರಾಚಾರದಲ್ಲಿ ತೊಡಗಿದ್ದರೆ ಅವರು ಮುಂದಿನ ಜನ್ಮದಲ್ಲಿ ವೃಂದಾವನದಲ್ಲಿ ಹಂದಿಗಳಾಗಿ ಅಥವಾ ಮಂಗಗಳಾಗಿ ಹುಟ್ಟುತ್ತಾರೆ ಅಂತ ಹೇಳಿ ಇತ್ತು. ಪ್ರಭುಪಾದರು ಹೇಳಿದ್ರು, ಈ ಹೇಳಿಕೆ ಸರಿಯಾಗಿದೆ. ಈ ಲೇಖನವು ನಿರ್ದಿಷ್ಟವಾಗಿ ಇಂದಿನ ಗೋಸ್ವಾಮಿಗಳ ಬಗ್ಗೆ ಹೇಳುತ್ತಿಲ್ಲ, ಬದಲಾಗಿ ವೃಂದಾವನದಲ್ಲಿ ಯಾರು ಪಾಪ ಕೃತ್ಯದಲ್ಲಿ ತೊಡಗಿರ್ತಾರೋ ಯಾವುದೇ ಗೋಸ್ವಾಮಿಗಳು ಅವರಿಗೆ ಸಂಬಂಧಿಸಿದಂತೆ ಹೇಳ್ತದೆ ಅಂತ ಹೇಳ್ತಾರೆ. ಇದು ಕೇವಲ ಅಭಿಪ್ರಾಯದ ಮಾತಲ್ಲ, ಇದು ವೃಂದಾವನದ ಮೂಲ ಗೋಸ್ವಾಮಿಗಳ ಅಧಿಕೃತ ತೀರ್ಮಾನ ಕೂಡ ಆಗಿತ್ತು. ಯಮುನಾ ದಾಸಿಯು ವೃಂದಾವನದಲ್ಲಿ ತನ್ನ ಗಂಡನಾದ ಗುರುದಾಸನೊಂದಿಗೆ ಅವಳು ವಾಸಿಸ್ತಿದ್ರು. ಅವಳು ಅಪರೂಪಕ್ಕೆ ಪ್ರಭುಪಾದರ ಕಣ್ಣಿಗೆ ಬೀಳ್ತಿದ್ರು. ಆದ್ರಿಂದ ಒಂದು ದಿನ ಪ್ರಭುಪಾದರ ಅವರಿಗೆ ಹೇಳಿ ಕಳಿಸ್ತಾರೆ. ಆಕೆ ಬಂದಾಗ ಅವಳೇಕೆ ತಮ್ಮ ಪ್ರವಚನವನ್ನು ಆಲಿಸಲು ಮತ್ತು ತಮಗೆ ಸೇವೆ ಮಾಡಲು ಬರುವುದಿಲ್ಲ ಅಂತ ಹೇಳಿ ವಿಚಾರ ಮಾಡ್ತಾರೆ. ಆಗ ಪ್ರಭುಪಾದರನ್ನು ಕಂಡ್ರೆ ತನಗೆ ಭಯವೆಂದು ಈಚೀಚೆಗೆ ಪ್ರಭುಪಾದರು ಸದಾ ರೇಗಾಡ್ತಾರೆ ಎಂದು ಅವಳು ಒಪ್ಪಿಕೊಳ್ತಾಳೆ. ವೃಂದಾವನದ ದೇವಾಲಯವನ್ನು ಪೂರ್ಣಗೊಳಿಸಲು ಪ್ರಭುಪಾದರು ಒತ್ತಾಯಿಸಿದ್ದನ್ನು ಕುರಿತು ಅವಳು ಪ್ರಸ್ತಾಪಿಸ್ತಾಳೆ. ತಮ್ಮ ಒತ್ತಾಯದಿಂದ ಮಾತ್ರವೇ ದೇವಾಲಯದ ನಿರ್ಮಾಣ ಕಾರ್ಯ ಮುಂದುವರಿಯುತ್ತದೆ ಎಂದು ಪ್ರಭುಪಾದರಲ್ಲಿ ಉತ್ತರ ಕೊಡ್ತಾರೆ. ಆದ್ರೆ ಪ್ರಭುಪಾದರ ಕೋಪದ ಬಗ್ಗೆ ತಮಗಿರುವ ಭಯವನ್ನು ಅವಳು ಪುನರುಚ್ಚಿಸ್ತಾಳೆ.
ಒಂದ್ ನಿಮಿಷ. ಪ್ರಭುಪಾದರು ಹೇಳ್ತಾರೆ, ನಿನಗೆ ನಿನ್ನ ಗುರುಗಳ ಬಗ್ಗೆ ಭಯವಿರಬಹುದು, ಅಂದ ಮಾತ್ರಕ್ಕೆ ನೀನು ಬಂದು ಯಾರನ್ನು ಕಾರಣ ಬೇಕಾಗಿ ಇಲ್ಲವಲ್ಲ ಎಂದು ಅರ್ಥ ಅಲ್ಲ. ಅನಂತರ ಅವರು ಬಲರಾಮನು ಯಮುನಾ ನದಿಯನ್ನು ತನ್ನ ಬಳಿಗೆ ಬರಲು ಬಲರಾಮನು ಯಮುನಾ ನದಿಯ ಹತ್ತಿರ ನದಿಯನ್ನು ತನ್ನ ಬಳಿಗೆ ಬರಲು ಒತ್ತಾಯಿಸಿದ ಕಥೆಯನ್ನು ಹೇಳ್ತಾರೆ. ಆದ್ರೂ ಮಾತನಾಡ್ತಿದ್ದಂತೆ ಭಕ್ತರಿಗೆ ಪ್ರಭುಪಾದರು ಹೇಳುತ್ತಿರುವುದು ಕೇವಲ ಬಲರಾಮನ ಲೀಲೆಯನ್ನು ಮಾತ್ರವಲ್ಲ, ಪರೋಕ್ಷವಾಗಿ ತಮ್ಮ ಶಿಷ್ಯೆಯಾದ ಯಮುನಲ ಬಗ್ಗೆ ಕೂಡ ಸಹ ಹೇಳ್ತಾರೆ ಅಂತೇಳಿ ಗೊತ್ತಾಗ್ತದೆ. ಇಲ್ಲಿ ಬಲರಾಮನ ಲೀಲೆಯಲ್ಲಿ ತನ್ಮಯರಾದ ಪ್ರಭುಪಾದರು ಬಲರಾಮನು ಹೇಗೆ ಮಧುಪಾನದಿಂದ ಅಮಲ ಏರಿದವನಾಗಿ ಯಮುನಿಯನ್ನು ತನ್ನ ಬಳಿಗೆ ಬರಲು ಒತ್ತಾಯಿಸಿ ಬೆದರಿಸಿದನೆಂದು ಅಲ್ಲಿ ವರ್ಣಿಸ್ತಾರೆ. ಅವಳು ಬರಲಿಲ್ಲವಾದ್ರೆ ಆ ಬಲರಾಮ ತನ್ನ ನೇಗಿಲಿನಿಂದ ಭೂಮಿಯನ್ನು ಸೀಲಿ ಒತ್ತಾಯದಿಂದ ಅವಳನ್ನು ತನ್ನ ಬಳಿಗೆ ಬರಮಾಡಿಕೊಡ್ತಾನೆ. ಅವಳು ಬರಲಿಲ್ಲ, ಯಾರು? ಯಮುನೆ. ಅದಕ್ಕೆ ಅವರು ಬಲರಾಮ ತನ್ನ ನೇಗಿಲಿನಿಂದ ಭೂಮಿಯನ್ನು ಸೀಲಿ ಒತ್ತಾಯದಿಂದ ಅವಳನ್ನು ಬರಿಸ್ತಾರೆ ಅಂತ ಹೇಳಿ ಪ್ರಭುಪಾದರು ಹೇಳ್ತಾರೆ. ಅದೇ ರೀತಿ ನೀನು ಬಂದು ನನ್ನನ್ನು ಕಾಣುವಂತೆ ನಾನು ನಿನ್ನನ್ನು ಸೆಳೆಯುತ್ತೇನೆ ಯಮುನಾಗೆ ಹೇಳ್ತಾರೆ. ಯಮುನದಾಸಿಯು ತನ್ನ ಮೂರ್ಖ ಅಸಮ್ಮತಿಯನ್ನು ಬದಿಗೆಟ್ಟು ಈಗ ಪ್ರಭುಪಾದರ ಬಳಿ ಬಂದು ಅವರಿಗೆ ಅಡಿಗೆ ತಯಾರಿಸುವ ಕೆಲಸದಲ್ಲಿ ತೊಡಗಲು ಒಪ್ಪಿಕೊಳ್ತಾಳೆ. ವೃಂದಾವನದಲ್ಲಿ ಮಧ್ಯಾಹ್ನದ ಹೊತ್ತು ಬೆಚ್ಚಗಿರ್ತದೆ, ಮುಂಜಾನೆ ವೇಳೆ ಚಳಿ ಇರ್ತದೆ. ಪ್ರಭುಪಾದರು ಬೆಳಿಗ್ಗೆ ಬೇಗನೆ ನಸುಕಿಗೆ ಹೇಳ್ತಾರೆ. ಉಣ್ಣೆಯ ಸ್ವೆಟರ್, ಚಾದರ, ಟೊಪ್ಪಿ ಎಲ್ಲ ಧರಿಸ್ತಾರೆ. ತಮ್ಮ ಶಿಷ್ಯರೊಂದಿಗೆ ಆ ಚಾತಿಕರ ರಸ್ತೆಯಲ್ಲಿ ವಾಯು ವಿಹಾರಕ್ಕೆ ಎಲ್ಲ ಹೋಗ್ತಾರೆ. ಅವರು ಇಸ್ಕಾನ್ನ ಮುಖಂಡರು ಮತ್ತು ಸನ್ಯಾಸಿಗಳು ಅವರ ಸುತ್ತಲೂ ಸಮೀಪದಲ್ಲೇ ಇರ್ತಿದ್ದರಿಂದ ಪ್ರಭುಪಾದರು ನಡೆಯುತ್ತಲೇ ಮಾತನಾಡ್ತಿದ್ರು. ಅವರ ವಾಯು ವಿಹಾರ ಎಷ್ಟು ದೀರ್ಘವಾಗಿರ್ತಿದ್ರೆ ಬಹಳಷ್ಟು ಭಕ್ತರು ದಣಿದು ಸುಸ್ತಾಗಿ ಬಿಡ್ತಿದ್ರಂತೆ. ಪ್ರಭುಪಾದರು ಹೀಗೆ ನಡೆಯುತ್ತಾ ದೆಹಲಿಗೆ ಕೂಡ ಹಿಂದಿರುಗಿ ಬಿಡ್ತಾರೆ ಅಂತ ಕೆಲವರು ಎಲ್ಲ ಆಸೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೂರ್ಯೋದಯದ ಬಳಿಕ ಕ್ರಮೇಣ ವಾತಾವರಣ ಅಲ್ಲಿ ಬಿಸಿ ಎತ್ತಿತು. ಪ್ರಭುಪಾದರು ವೃಂದಾವನದಲ್ಲಿ ಕೃಷ್ಣ ಲೀಲೆಗಳ ಸ್ಥಳಗಳ ಬಗ್ಗೆ ಮತ್ತು ಕೃಷ್ಣ ಹಾಗೂ ಗೋಪಿಯರ ಬಗ್ಗೆ ಹೆಚ್ಚಿಗೆ ಮಾತನಾಡಬಹುದೆಂದು, ಕೃಷ್ಣ ಲೀಲೆಗಳ ಸ್ಥಳಗಳಿಗೆ ತಾವು ಸಹ ಭೇಟಿ ನೀಡಲು ಬಯಸಬಹುದೆಂದು ಕೆಲವು ಭಕ್ತರು ಅಲ್ಲಿ ನಿರೀಕ್ಷಿಸ್ತಾರೆ. ಆದ್ರೆ ತಮ್ಮ ಶಿಷ್ಯರ ಪ್ರಚಾರ ಕಾರ್ಯಗಳ ಬಗ್ಗೆ ಆಲಿಸುವುದರಲ್ಲಿ ಹಾಗೂ ಕೃಷ್ಣ ಬಲರಾಮ ಮಂದಿರದ ನಿರ್ಮಾಣದ ಬಗ್ಗೆ ಚರ್ಚಿಸುವುದರಲ್ಲಿ ಅವರಿಗೆ ಹೆಚ್ಚು ಕಾಳಜಿ ಇರುವಂತೆ ಅಲ್ಲಿ ಕಾಣ್ತದೆ. ಭಕ್ತರು ವೃಂದಾವನದ ವಿಚಾರವನ್ನು ಪ್ರಸ್ತಾಪಿಸಿದಾಗ ಬಹಳಷ್ಟು ಸಲ ಪ್ರಭುಪಾದರು ವೃಂದಾವನದ ಕೆಲವು ಬಾಬಾಜಿಗಳ ಆ ವಂಚನೆಯನ್ನು ಮತ್ತೆ ವೃಂದಾವನದಲ್ಲಿದ್ದ ಭ್ರಷ್ಟಾಚಾರವನ್ನು ಅವರು ಟೀಕಿಸ್ತಿದ್ರು, ಅಥವಾ ವೃಂದಾವನವನ್ನು ಸರಿಯಾಗಿ ನೋಡಲು ಅಗತ್ಯವಾದ ವಿಶೇಷ ದೃಷ್ಟಿಯ ಬಗ್ಗೆ ಅವರು ಮಾತನಾಡ್ತಿದ್ರು. ಪರಿಶುದ್ಧ ಭಕ್ತರು ಎಲ್ಲಿರ್ತಾರೋ ಅಲ್ಲಿ ವೃಂದಾವನವೆಂದು ಕರೀತಾರೆ. ಆ ವೃಂದಾವನದಿಂದ ಹೊರಗೆ ಹೋದಾಗ ಪ್ರಚಾರದಲ್ಲಿ ತೊಡಗುವುದೇ ಭಕ್ತರ ಮುಖ್ಯ ಉದ್ಯೋಗ ಅಂತೇಳಿ ಅವರು ಒತ್ತಿ ಹೇಳ್ತಾರೆ. ಪ್ರಭುಪಾದರು ಅವರು ರಸ್ತೆಯಲ್ಲಿ ನಡೆದು ಹೋಗುತ್ತಿದ್ದಾಗ ಅವರಿಗೆ ಎದುರಾಗುತ್ತಿದ್ದವರಂದ್ರೆ ಪಾದಚಾರಿಗಳು, ಬೈಸಿಕಲ್ಗಳ ಮೇಲೆ ಹಾಲನ್ನು ಹೊತ್ತೊಯ್ಯುತ್ತಿದ್ದವರು, ಮತ್ತೆ ಎತ್ತಿನ ಬಂಡಿಯಲ್ಲಿ ಸವಾರಿ ಹೊರಟವರು. ಅಂದ್ರೆ ಕೆಲವೊಮ್ಮೆ ಈ ಮೋಟಾರ್ ಬಂಡಿಗಳು ಎಲ್ಲ ಹಾರ್ನ್ ಮಾಡ್ತಾ ವೇಗವಾಗಿ ಹಾದು ಹೋಗ್ತಿದ್ರು. ಪ್ರಭುಪಾದರಿಗೆ ಎದುರಾದ ಬಹುತೇಕ ಜನ ಅವರಿಗೆ ನಮಸ್ಕರಿಸಿ ಜಯರಾಧೆ ಅಥವಾ ಹರೇ ಕೃಷ್ಣ ಅಂತ ಹೇಳಿ ಹೇಳ್ತಿದ್ರು. ತಮ್ಮ ಕೈಗಳನ್ನು ಮೇಲೆತ್ತಿ ಅಥವಾ ತಲೆ ತಗ್ಗಿಸಿ ನಮಸ್ತೆ ಅಂತ ಹೇಳ್ತಿದ್ರು. ಒಬ್ಬ ಯುವಕನು ಸೈಕಲ್ ರಿಕ್ಷಾದಲ್ಲಿ ಎದುರು ದಿಕ್ಕಿನಿಂದ ಬಂದವನು ಪ್ರಭುಪಾದರ ಸಮೀಪ ಬಂದಾಗ ಅವನು ರಿಕ್ಷಾವನ್ನು ನಿಲ್ಲಿಸಿ ಕೆಳಗಿಳಿದು ಬಂದು ತನ್ನ ಪಾದರಕ್ಷೆಯನ್ನು ಕಳಚಿ ಅವರಿಗೆ ದಾರಿಯಲ್ಲಿ ಸಾಷ್ಟಾಂಗವನ್ನು ಎರೆತಿದ್ದವನು. ಪ್ರಭುಪಾದರು ನಸುತ್ತಾ ತುಂಬಾ ಒಳ್ಳೆ ಹುಡುಗ ಅಂತ ಹೇಳ್ತಾರೆ. ಪ್ರಭುಪಾದರು ತಡೆದು ನಿಂತು ಹೇಳಿದ್ರು, ಇದು ವೃಂದಾವನ. ಸಂತನಾದ ವ್ಯಕ್ತಿಗೆ ಗೌರವ ತೋರುವ ವೃಂದಾವನದ ಸಾಮಾನ್ಯ ಜನರ ಈ ಸರಳ ಅಭ್ಯಾಸ ಪ್ರಭುಪಾದರಿಗೆ ವೃಂದಾವನದ ಸಾರ ಸರ್ವತದ ಅಭಿವ್ಯಕ್ತಿಯಾದು ಆಗಿತ್ತು. ದಾರಿಯಲ್ಲಿ ನಡೆದು ಹೋಗ್ತಾ ಇರುವಾಗ ಒಬ್ಬ ಸಾಮಾನ್ಯ ವ್ಯಕ್ತಿ ಸಹ ಆ ರಾಧಾರಾಣಿ ಮತ್ತೆ ಕೃಷ್ಣನ ಆ ನಾಮಸ್ಮರಣೆ ಮಾಡುವ ಭಾರತದ ಅಳಿದುಳಿದ ಕೆಲವೇ ಸ್ಥಳಗಳಲ್ಲಿ ವೃಂದಾವನವು ಕೂಡ ಒಂದು. ಅಸಾಧಾರಣ ಘಟನೆಯನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಂಡಾಗ ಆ ವೃಂದಾವನವನ್ನು ಕೂಡ ಅರ್ಥ ಮಾಡಿದ ಹಾಗೆ. ಭಕ್ತನೊಬ್ಬನು ಪ್ರಭುಪಾದರನ್ನು ಕೇಳ್ತಾನೆ, ವೃಂದಾವನದ ನಿವಾಸಿಗಳಲ್ಲೆಲ್ಲ ಬಹುತೇಕ ಮಂದಿ ಪತಿತಾತ್ಮರು ಇದ್ದಾರೆ ಎನ್ನುವುದಾದ್ರೆ ವೃಂದಾವನದಲ್ಲಿ ಹುಟ್ಟಿ ಮುಕ್ತಿ ಗಳಿಸಿದಂತೆ ಎನ್ನುವ ಹೇಳಿಕೆಯ ಅರ್ಥ ಏನು ಅಂತ ಕೇಳ್ತಾರೆ. ಆಗ ವೃಂದಾವನ ಜನಕ್ಕೆ ಗುರುವಿನ ಅಗತ್ಯ ಇಲ್ಲ, ಕೃಷ್ಣನೇ ಅವರ ಗುರು ಎಂದು ಕೃಷ್ಣ ಪುಸ್ತಕದಲ್ಲಿ ಕೂಡ ಹೇಳಿದ್ದಾರೆ ಅಂತ ಹೇಳ್ತಾರೆ. ಪ್ರಭುಪಾದರು ಉತ್ತರಿಸಿದರು, ಹೌದು, ಅವರಿಗೆ ಅತ್ಯುತ್ತಮ ಗುರುವಿದ್ದಾನೆ. ಆದ್ರೆ ಗುರುವಿದ್ರು ಜನ ಅವನಿಗೆ ವಿಧೇಯರಾಗಿ ಇಲ್ಲದೆ ಇರಬಹುದು.
ಹಾಗಾದಾಗ ಗುರುವಿದ್ದು ಏನು ಪ್ರಯೋಜನ? ಹೀಗಾಗಿ ವೃಂದಾವನದಲ್ಲಿ ಅರ್ಥಹೀನ ಕೃತ್ಯದಲ್ಲಿ ಯಾರು ತೊಡಗಿರುತ್ತಾರೋ ಅವರು ಪತಿತರಾಗ್ತಾರೆ. ಆದರೆ ಅವರು ವೃಂದಾವನದಲ್ಲಿ ಹುಟ್ಟಿರುವುದರಿಂದ ಅವರು ಭಾಗ್ಯಶಾಲಿಗಳು ಕೂಡ ಹೌದು. ಅವರು ತಮ್ಮ ಸೌಭಾಗ್ಯವನ್ನು ಮಾತ್ರ ಅಲ್ಲಿ ದುರುಪಯೋಗ ಮಾಡಿಕೊಂಡಿರ್ತಾರೆ. ಸುತ್ತಲೂ ನೆಲ ಒಣಗಿ ಹೋಗಿರ್ತದೆ. ವೃಂದಾವನ ಮರುಭೂಮಿಯಂತೆ ಕಾಣ್ತಾ ಇದೆ. ಮುಂದೆ ಇದು ಇನ್ನೂ ಹೆಚ್ಚುತ್ತಾ ಹೋಗುವುದೆಂದು ಇದಕ್ಕೆ ಅಧಾರ್ಮಿಕತೆಯೇ ಕಾರಣ ಅಂತ ಹೇಳ್ತಾರೆ ಪ್ರಭುಪಾದರು. ಅಲ್ಲಿ ಪಶ್ಚಿಮ ದೇಶಗಳಾದ ಅಮೆರಿಕ, ಜರ್ಮನಿಗಳಲ್ಲಿ ಕೂಡ ಎಲ್ಲೆಲ್ಲಿ ಕಂಡು ಬರುವ ಹಸಿರು ಇಲ್ಲಿ ಈಗ ಇಲ್ಲದಿರುವ ಬಗ್ಗೆ ಅವರು ವಿಷಾದವನ್ನು ವ್ಯಕ್ತಪಡ್ತಾರೆ. ಬಳಿಕ ಪ್ರಭುಪಾದರು ಅಲ್ಲಿ ಪ್ರಶ್ನೆ ಮಾಡ್ತಾರೆ, ಪಶ್ಚಿಮ ದೇಶಗಳು ಬೃಂದಾವನಕ್ಕಿಂತಲೂ ಹೆಚ್ಚು ಆಧ್ಯಾತ್ಮಿಕವಾಗಿರಲಿಲ್ಲವೇ ಅಂತ. ಅಲ್ಲಿಗೆ ಬಂದ ಭಕ್ತರು ಪ್ರಭುಪಾದರನ್ನು ಈಗ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಪ್ರಭುಪಾದರು ಉತ್ತರಿಸ್ತಾರೆ, ಹೌದು, ನಾನು ಪಶ್ಚಿಮ ದೇಶಗಳಿಂದ ಗಳಲ್ಲಿದ್ದ ನಿಮ್ಮಲ್ಲಿಗೆ ಬಂದೆ, ಅಲ್ಲಿಂದ ನಿಮ್ಮಲ್ಲಿಗೆ ಬಂದೆ. ಆದ್ರೆ ನಿಮಗೆ ಕೃಷ್ಣನ ಬಗ್ಗೆ ಏನೇನೂ ಗೊತ್ತಿರ್ಲಿಲ್ಲ. ಮಾಂಸಾಹಾರ, ವ್ಯಭಿಚಾರ ಇತ್ಯಾದಿಗಳು ಕೆಟ್ಟದೆಂದು ನಿಮ್ಗೆ ಗೊತ್ತೇ ಇರ್ಲಿಲ್ಲ. ಪಾಪಕೃತ್ಯಗಳನ್ನು ನಿಲ್ಲಿಸಲು ನಾನು ನಿಮ್ಗೆ ಹೇಳಿದಾಗ ನೀವು ನಿಲ್ಲಿಸಿದಿರಿ. ಆದ್ರೆ ಇದು ಕೃಷ್ಣನ ನಾಡು, ವೃಂದಾವನ. ಜನ ಇಲ್ಲಿ ಅಂತಹ ದುಷ್ಕೃತ್ಯಗಳನ್ನು ಕೂಡ ಮಾಡುತ್ತಿದ್ದಾರೆ. ಆದ್ದರಿಂದ ಇದು ಇನ್ನೂ ಅಘೋರವಾಗಿದ್ದು ಕೃಷ್ಣನು ಅವರಿಗೆ ನೇರವಾಗಿ ಶಿಕ್ಷೆಯನ್ನು ವಿಧಿಸ್ತಾನೆ ಅಂತ ಹೇಳ್ತಾರೆ. ವೃಂದಾವನದಲ್ಲಿ ಪ್ರಭುಪಾದರು ಬೆಳಗಿನ ವಾಯು ವಿಹಾರಗಳು ಅವರ ಔಪಚಾರಿಕ ಪ್ರವಚನಗಳಿಗಿಂತ ಅದು ಹೆಚ್ಚು ಸಂಭ್ರಮದಿಂದ ಕೂಡಿರ್ತಿತ್ತು ಮತ್ತು ಜ್ಞಾನದಾಯಕವಾಗಿರ್ತಿತ್ತು. ಇಲ್ಲಿ ವರ್ಣಾಶ್ರಮ, ಇಸ್ಕಾನ್ನ ವರ್ಣಾಶ್ರಮ ಕಾಲೇಜನ್ನು ಪ್ರಾರಂಭಿಸುವ ತಮ್ಮ ಸಮಗ್ರ ಯೋಜನೆಯ ರೂಪುರೇಖೆಗಳು ಅವುಗಳು ಅವರು ತಮ್ಮ ಇಂತಹ ವಾಯು ವಿಹಾರದ ವೇಳೆಯಲ್ಲಿ ಸತತವಾಗಿ 2 ಬೆಳಿಗ್ಗೆ ತಮ್ಮ ಶಿಷ್ಯರಿಗೆ ಅದನ್ನು ವಿವರಿಸ್ತಾರೆ. ವ್ಯಕ್ತಿಯ ಸ್ವಭಾವ ಮತ್ತೆ ಉದ್ಯೋಗಕ್ಕೆ ಅನುಗುಣವಾಗಿ ಸಮಾಜವನ್ನು ಹೇಗೆ 4 ವಿಭಾಗಗಳಾಗಿ ವಿಂಗಡಿಸಬಹುದು ಅಂತ ಹೇಳಿ ಭಗವದ್ಗೀತೆ ವಿವರಿಸ್ತದೆ. ಪ್ರಭುಪಾದರು ಅದನ್ನು ಹೇಳ್ತಾರೆ. ಕೃಷ್ಣ ಪ್ರಜ್ಞಾ ಆಂದೋಲನದ ಸದಸ್ಯರು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಎಂಬ ಈ 4 ಸಾಮಾಜಿಕ ವಿಭಾಗಗಳಿಗೆ ಅತೀತರಾಗಿದ್ರು ಸಹ ಅವರು ಈ ವಿಭಾಗಗಳ ಒಳಗೆ ತಾವು ಸಹ ಪರಿಪೂರ್ಣತೆಯಿಂದ ದುಡಿಯುತ್ತಾ ಇತರರಿಗೆ ಇದನ್ನು ಕಲಿಸಬೇಕು ಮತ್ತು ಪ್ರತಿಯೊಬ್ಬನು ಬ್ರಾಹ್ಮಣನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಕೃಷ್ಣನ ಸಂತೋಷಕ್ಕೆ ಎಂದು ತನ್ನ ನಿರ್ದಿಷ್ಟ ಕಾಯಕವನ್ನು ಮಾಡುತ್ತಾ ಪ್ರತಿಯೊಬ್ಬನು ಸಮಾನ ಪರಿಪೂರ್ಣತೆಯನ್ನು ಗಳಿಸಬಹುದು. ಭಕ್ತರು ಆಶ್ಚರ್ಯಗೊಳ್ಳುವಂತೆ ಪ್ರಭುಪಾದರು ಅಲ್ಲಿ ಹೇಳ್ತಾರೆ. ಏನ್ ಹೇಳ್ತಾರೆ? ನಾವು ಸೈನಿಕ ಕಲೆಗಳನ್ನು ನಾವು ಕಲಿಸ್ತೇವೆ, ಆದ್ರೆ ಸೈನಿಕರು ತಿಲಕಧಾರಿಗಳಾಗಿ ಹರೇ ಕೃಷ್ಣ ಎಂದು ಘೋಷಿಸುತ್ತಾ ಹೆಜ್ಜೆ ಹಾಕ್ತಾರೆ. ಅವರು ಸೈನಿಕ ಸಂಗೀತದೊಂದಿಗೆ ಮುನ್ನಡೆದು ಯುದ್ಧ ಮಾಡಬಹುದು ಅಂತೇಳಿ. ಇಲ್ಲಿ ವರ್ಣಾಶ್ರಮ ಧರ್ಮದ ಸ್ಥಾಪನೆಯು ಪ್ರಭುಪಾದರಿಗೆ ದುಸ್ತರವಾಗಿ ತೋರ್ಲಿಲ್ಲ. ವರ್ಣಾಶ್ರಮ ದೃಷ್ಟಿಯ ಆಧಾರದ ಮೇಲೆ ಇಸ್ಕಾನ್ ಒಂದು ಕಾಲೇಜನ್ನು ಪ್ರಾರಂಭಿಸಬೇಕು ಅಂತ ಹೇಳಿ ಪ್ರಭುಪಾದರು ಹೇಳ್ತಾರೆ. ನಿರುದ್ಯೋಗ ಯಾರಿಗೂ ಇರಬಾರ್ದು. ನಾವು ಅದನ್ನು ಜನರಿಗೆ ಹೇಳ್ತೇವೆ, ಸುಮ್ಮನೇಕೆ ಕುಳಿತಿದ್ದೀರಿ, ಬಯಲಿಗೆ ಬನ್ನಿ, ಈ ನೇಗಿಲು ತೆಗೆದುಕೊಳ್ಳಿ, ಎತ್ತನ್ನು ತೆಗೆದುಕೊಳ್ಳಿ, ಕೆಲಸದಲ್ಲಿ ತೊಡಗಿ, ಸುಮ್ಮನೇಕೆ ಕುಳಿತಿದ್ದೀರಿ ಅಂತ ಹೇಳಿ ಕೃಷ್ಣ ಪ್ರಜ್ಞಾ ಆಂದೋಲನ ಸುಮ್ಮನೆ ಕುಳಿತು ನಿರ್ದಿಸಲು ಯಾರಿಗೂ ಕೂಡ ಅವಕಾಶ ಕೊಡಬಾರ್ದು. ಪ್ರತಿಯೊಬ್ಬರು ಒಂದೊಂದು ಉದ್ಯೋಗವನ್ನು ಹುಡುಕಿಕೊಳ್ಬೇಕು. ಬ್ರಾಹ್ಮಣನಾಗಿಯೂ, ಕ್ಷತ್ರಿಯನಾಗಿಯೂ ಅಥವಾ ವೈಶ್ಯನಾಗಿಯೂ ದುಡಿಬೇಕು. ನಿರುದ್ಯೋಗ ಏಕಿರ್ತದೆ ಅಂತ ಕೇಳ್ತಾರೆ. ಮುಂದುವರಿದು ಪ್ರಭುಪಾದರು ಹೇಳ್ತಾರೆ, ಈ ದೇಹ ತನ್ನಷ್ಟಕ್ಕೆ ತಾನು ಕೆಲಸವನ್ನು ಮಾಡ್ತದೆ. ಅಂದ್ರೆ ಕಾಲು, ಕೈ, ಮೆದುಳು ಹಾಗೂ ಜಠರ ಅದು ಹೇಗೆ ತಮ್ಮ ತಮ್ಮ ಕೆಲಸವನ್ನು ಮಾಡ್ತದೋ ಹಾಗೆ ನಾವು ಸಹ ಇದೇ ರೀತಿ ಇದ್ರೆ ನಿರುದ್ಯೋಗ ಎಲ್ಲಿರ್ತದೆ? ನಮ್ಮ ಕೆಲಸವನ್ನು ನಾವು ಮಾಡ್ಲೇಬೇಕು. ಆದರೆ ಯಾವುದೇ ದೂರುಗಳು ಕೂಡ ಇರುವುದಿಲ್ಲ. ಎಲ್ಲರೂ ಸಂತೋಷದಿಂದ ಹರೇ ಕೃಷ್ಣ ಕೀರ್ತನೆಯನ್ನು ಮಾಡುತ್ತಿರುತ್ತಾರೆ. ಆದ್ರೆ ಈ ಬಯಲನ್ನು ನೋಡಿ ಇಲ್ಲಿ ಯಾರು ಬೇಸಾಯ ಮಾಡ್ತಿಲ್ಲ. ಜನರೆಲ್ಲ ಕಾರ್ಖಾನೆಗಳಲ್ಲಿ ದುಡಿಯಲು ನಗರಗಳಿಗೆ ಎಲ್ಲ ಹೋಗಿ ಬಿಟ್ಟಿದ್ದಾರೆ. ಇದೊಂದು ಶಾಪಗ್ರಸ್ತ ನಾಗರಿಕತೆ ಅಂತ ಹೇಳ್ತಾರೆ. ವೃಂದಾವನದ ಉತ್ಸಾಹದ ಕೊನೆಗೆ ಒಂದು ಬೆಳಿಗ್ಗೆ ವಾಯು ವಿಹಾರದ ವೇಳೆಯಲ್ಲಿ ಭಕ್ತನೊಬ್ಬನು ಹೇಳ್ತಾನೆ, ಉತ್ಸಾಹ ಇನ್ನೇನು ಮುಗಿಯಲಿದೆ. ಭಕ್ತರು ತಮ್ಮ ತಮ್ಮ ಕೇಂದ್ರಗಳಿಗೆ ಎಲ್ಲರೂ ಹಿಂದಿರುಗುತ್ತಾರೆ. ಪ್ರಭುಪಾದರು ತಮ್ಮ ನಡಿಗೆಯನ್ನು ನಿಲ್ಲಿಸಿ ಹೇಳ್ತಾರೆ, ಹೌದು, ಪ್ರಚಾರ ಮಾಡಲು ಹೋಗುವುದೇ ನಮ್ಮ ನಿಜವಾದ ಉದ್ಯೋಗ ಅಂತ ಹೇಳಿ ಹೇಳ್ತಾರೆ. ಭಕ್ತರು ದೆಹಲಿಗೆ ಮತ್ತು ಅಲ್ಲಿಂದಾಚೆ ಪ್ರಯಾಣ ಹೊರಡಲು ಏರ್ಪಾಡುಗಳಲ್ಲಿ ತೊಡಗಿದಾಗ ಗಿರಿರಾಜನು ಬೊಂಬಾಯಿಯಿಂದ ಒಂದು ಕಳವಳಕಾರಿಯಾದ ಸುದ್ದಿಯೊಂದಿಗೆ ವೃಂದಾವನಕ್ಕೆ ಬರ್ತಾನೆ.
ಅದು ದೇವಾಲಯಕ್ಕೆ ನಿರ್ಮಾಣಕ್ಕೆ ಬೊಂಬಾಯಿಯ ಪುರಸಭೆಯ ಅನುಮತಿಯನ್ನು ಅದು ನಿರಾಕರಿಸಿತು. ಗಿರಿರಾಜನ ಪ್ರಕಾರ 2 ಅನುಮತಿ ಪತ್ರಗಳು ಅಗತ್ಯವಾಗಿತ್ತು. ಒಂದು, ನಿಯಮ ನಿಬಂಧನೆಗಳಿಗೆ ಅನುಸಾರವಾಗಿ ದೇವಾಲಯದ ನಿರ್ಮಾಣಕ್ಕೆ ಅನುಮತಿ. ಇನ್ನೊಂದು, ಪೊಲೀಸ್ ಕಮಿಷನರ ಅವರಿಂದ ಅಭ್ಯಂತರವಿಲ್ಲ ಅಂತೇಳಿ ಒಂದು ಪ್ರಮಾಣ ಪತ್ರ. ಪಾಸ್ಪೋರ್ಟ್ ಮಾಡುವಾಗ ಹೇಗೆ ಬೇಕು ಅದೆಲ್ಲ. ಈ ಪ್ರಮಾಣ ಪತ್ರ ನೀಡಲು ಪೊಲೀಸರು 2 ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಬೇಕು. ಒಂದು, ದೇವಾಲಯದಿಂದ ವಾಹನ ಸಂಚಾರಕ್ಕೆ ಏನಾದ್ರೂ ತೊಂದರೆ ಇದೆಯಾ ಅಂತೇಳಿ. ಇನ್ನೊಂದು, ದೇವಾಲಯದಿಂದ ಮತೀಯ ಮತ್ತು ಧಾರ್ಮಿಕ ಗಲಭೆಗಳಾಗುವ ಸಾಧ್ಯತೆ ಇದೆಯಾ ಅಂತೇಳಿ ಆ 2 ಪರ್ಮಿಷನ್ ಅನ್ನು ಅವರಿಂದ ತಕೊಳ್ಬೇಕು. ಮೊದಲು ಪೊಲೀಸರಿಂದ NOC, ನೋ ಅಬ್ಜೆಕ್ಷನ್ ಲೆಟರ್, ಅದನ್ನು ತರಬೇಕು ಅಂತ ಹೇಳ್ತಾರೆ. ಆಮೇಲೆ ಪುರಸಭೆಯವರು ಅನುಮತಿಗೆ ವಿಳಂಬ ಮಾಡ್ತಿದ್ರು. ಮೊದಲು ಪುರಸಭೆಯ ಒಪ್ಪಿಗೆ ತರಬೇಕೆಂದು ಹೇಳುತ್ತಾ ಪೊಲೀಸರು ವಿಳಂಬ, ಅದನ್ನು ಮೊದಲು ಪುರಸಭೆ ಕೊಡ್ಬೇಕು, ನಂತರ ಪೊಲೀಸರು ಕೊಡ್ಬೇಕು ಅಂತೇಳಿ ಪೊಲೀಸರು ಅದನ್ನು ತುಂಬಾ ವಿಳಂಬ ಮಾಡ್ತಿರು. ಗಿರಿರಾಜನು ಈ ಅಧಿಕಾರಿಗಳನ್ನು ಬಿಡದೆ ಬೆನ್ನತ್ತಾ ಇದ್ದನು. ಆದ್ರೆ ಈಗ ಪೊಲೀಸ್ ಕಮಿಷನರಿಂದ ಪತ್ರ ಬಂತು, ದೇವಾಲಯದಲ್ಲಿನ ಕೀರ್ತನೆಯು ಜನರಿಗೆ ಪೀಡೆಯಾಗ್ತದೆ ಅಂತ ಹೇಳಿ ಆತನು NOC ಕೊಡ್ಲಿಕ್ಕೆ ನಿರಾಕರಿಸಿ ಬಿಡ್ತಾರೆ. ಹರೇ ಕೃಷ್ಣ. 242 ಪೇಜ್ ಒಂದು ಬಾಕಿ ಆಯ್ತು, ಅದನ್ನ ನಾಳೆ ಓದು ವಿವರಿಸ್ತೇನೆ. ವಾಂಸ್ಯ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಸಂತಕೋಟಿ ಭಕ್ತ ವೃಂದಕ್ಕೆ ಜೈ. ಇಲ್ಲಿ ನೆರೆದಿರುವ ಎಲ್ಲಾ ಭಕ್ತ ವೃಂದಕ್ಕೂ ಜೈ. ಧನ್ಯವಾದಗಳು ಎಲ್ಲರಿಗೂ ಕೂಡ. ಹರೇ ಕೃಷ್ಣ ಮಾತಾಜಿ, Attendance ಆಗಿದ್ದೀರಾ ಧನ್ಯವಾದಗಳು. ಮಾತಾಜಿ? ಹರೇ ಕೃಷ್ಣ Attendance ಮಾತಾಜಿ. ಹಾಕಿದ್ದೀವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಧನ್ಯವಾದಗಳು. ಕೃಷ್ಣ. ನಾಳೆ ಎಲ್ಲರೂ ಜಾಯ್ನ್ ಆಗಿ. ಯಾರೋ ಏನು ಹೇಳಿದ್ರು, ಏನು ಎಂಡ್ ಮಾಡ್ಲಾ?